ಖುಷಿ ಕ್ಷೇತ್ರ ಒಳಗಿದಾಗ ಎಲ್ಲರಿಗೂ ಖುಷಿ ಆಯಿತು. ಹಾಗೆ ರಕ್ತೇಶ್ವರ ಸನ್ನಿಧಾನ ಅಂದರೆ ಅದು ಇರಬೇಕು. ಆ ರೀತಿಯ ಸನ್ನಿಧಾನವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬರೋದು ಶಶಣ್ಣ ಅವರು ಹೇಗಂತಂದರೆ ಬರೋಡದಿಂದ ಊರಿಗೆ ಬಂದಾಗ ಎಷ್ಟು ಸಲ ಊರಿಗೆ ಬರ್ತಾರೋ ಅಷ್ಟೂ ಸಲವು ಕಟೀಲಮ್ಮನಿಗೆ ಬಂದು ಅನ್ನದಾನ ಮಾಡತಕ್ಕಂಥ ಒಬ್ಬ ಮಹನೀಯ ವ್ಯಕ್ತಿ ಅವರು. ಅಷ್ಟು ಮಾತ್ರ ಅಲ್ಲ, ಅವರ ಮನೆ ಹೇಗೆ ಅಂತ ಕೇಳಿದ್ರೆ ಅವರು 6 ಜನ ತಮ್ಮಂದಿರು ಒಂದೇ ಮನೆಯಲ್ಲಿರು. ಅಷ್ಟು ಒಂದು ಐಕ್ಯಮತ್ಯ ಇರತಕ್ಕಂತಹ ಒಂದು ಮನೆತನ. ಅಂತಹ ಶಶಣ್ಣವರಿಗೆ ಆ ತಾಯಿಯ ಸೇವೆ ಮಾಡತಕ್ಕಂಥ ಸೌಭಾಗ್ಯ ಇವತ್ತು ಪ್ರಾಪ್ತಿಯಾಗಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಜಗನ್ಮಾತೆ ಜಗದಂಬೆ ಅಂತ ನಾವೆಲ್ಲ ಆರಾಧಿಸುವಂತಹ ಪೂಜಿಸುವಂತಹ ಕ್ಷೇತ್ರ. ಕಟಿ ಮತ್ತು ಇಳೆ ಸೇರಿ ಕಟೀಲು ಆಯಿತು ಅಂತ ಐತಿಹ್ಯ ಕೂಡ ಅಂತ ಹೇಳಿದ್ರೆ ಭೂಮಿಯ ಮಧ್ಯಭಾಗ ಎಂದು ಅರ್ಥ. ಇಲ್ಲಿ ಕೂಡ ಹಾಗೆ ನಂದಿ ನದಿಯ ಮಧ್ಯಭಾಗದಲ್ಲಿ ಅಲಂಕಾರಗೊಂಡ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕಟೀಲು ಕ್ಷೇತ್ರ. ಇಲ್ಲಿ ಮುಖ್ಯವಾಗಿ ಯಾರೇ ಬಂದರೂ ಕೂಡ ಆರಂಭ ನಿಮಗೆ ಕಾಣಸಿಗುವಂಥದ್ದು ಈ ರಕ್ತೇಶ್ವರಿ ಸನ್ನಿಧಿ ಅಂತ ಹೇಳಿದ್ರೆ ಕಲ್ಲಿನ ಒಂದು ಸಾನ್ನಿಧ್ಯ ನಿಮಗೆ ಕಾಣಸಿಗುತ್ತೆ. ಈ ಪುರಾಣದ ಪ್ರಕಾರ ಅರುಣಾಸುರನ ವಧೆ ಮಾಡೋಕೆ ದುಂಬಿ ರೂಪದಲ್ಲಿ ದುರ್ಗೆ ಬಂದಿರುವಂತಹ ಒಂದು ಕತೆ ಕೂಡ ಇಲ್ಲಿ ನಿಮಗೆ ಕಾಣಸಿಗುವಂಥದ್ದು. ಅದಕ್ಕೆ ಒಂದು ಸಾಕ್ಷಿಯಾಗಿ ಆ ಕಲ್ಲು ಒಡೆದ ರೂಪದಲ್ಲಿ ಕಾಣಿಸ್ತಾ ಇದೆ. ಈ ಹಿಂದೆ ಬಂದಾಗ ನಿಮಗೆ ಇಲ್ಲಿರುವಂತಹ ಖಾಲಿ ಕಲ್ಲು ಕಾಣಿಸ್ತಾ ಇತ್ತು, ಅದು ಇದೀಗ ಸುತ್ತ ಪೌಳಿ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಬರೋಡ ಶಶಿಧರ ಶೆಟ್ಟಿ ಅವರು ಅಪಾರವಾಗಿರುವಂತಹ ಕಟೀಲಿನ ಭಕ್ತರು. ಅವರು ಇದೀಗ ಸೇವಾ ರೂಪದಲ್ಲಿ ಈ ಒಂದು ರಕ್ತೇಶ್ವರ ಸನ್ನಿಧಿಗೆ ಈ ಪೌಳಿಯ ರೂಪದ ಒಂದು ಗೋಪುರ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸೇವಾ ರೂಪದಲ್ಲಿ ವಿಶೇಷವಾಗಿ ನೋಡ್ತಾ ಇರ್ಬೋದು, ಶಿಲೆಯ ಎಲ್ಲ ಕೂಡ ಶಿಲೆಯಲ್ಲಿ ಮಾಡಿರುವಂತಹ ಒಂದು ಪೌಳಿ ಇದು ಸಂಪೂರ್ಣವಾಗಿ ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ನಿಮಗೆ ಒಂದು ಕಲ್ಲು ಕಾಣಿಸ್ತಾ ಇದೆ, ಒಂದು ಪೀಠ ರೀತಿ ಕಾಣಿಸ್ತಾ ಇದೆ. ಆ ಪೀಠ ಏನಂತ ಹೇಳಿದ್ರೆ ತಾಯಿಯು ಇಲ್ಲಿ ಒಂದು ಯಕ್ಷಗಾನ ಆದಾಗ ಆ ಮೇಳವನ್ನ ಅಲ್ಲಿ ಬಂದು ಕೂತು ನೋಡ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಇನ್ನು ಅದರ ಮುಂಭಾಗ ಒಂದು ಕಲ್ಲಿನ ಒಂದು ಮಾಡಿರುವಂತಹ ಒಂದು ಸಣ್ಣ ಒಂದು ಕೊಠಡಿ ಕಾಣಿಸ್ತಾ ಇದೆ. ಇದು ಬಾಲಾಲಯ. ಇದಕ್ಕೆ ಸದ್ಯಕ್ಕೆ ಅಲ್ಲಿರುವಂತಹ ತಾಯಿಯನ್ನ ಇಲ್ಲಿ ಇಟ್ಟು ಪೂಜೆ ಮಾಡಲಾಗುತ್ತೆ. ಇನ್ನು ಅಲ್ಲಿ ತೆಂಗಿನಕಾಯಿ ಕೂಡ ಇಟ್ಟಿದ್ದಾರೆ. ಈ ತೆಂಗಿನಕಾಯಿ ಏನಂತ ಹೇಳಿದ್ರೆ ತಾಯಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಉಗ್ರ ಸ್ವರೂಪಿ, ಆಕೆ ಒಂದು ರಾಕ್ಷಸ ಗುಣದವಳು ಅಂತ ನಂಬಿಕೆ ಇದೆ. ಆದ್ರೆ ಅದು ಅದಲ್ಲ. ಆಕೆ ಕೂಡ ಒಂದು ಸಾತ್ವಿಕ ಮನೋಭಾವದವಳು. ಯಾವುದೇ ಒಂದು ಶತ್ರು ಸಂಹಾರ ಆಗ್ಬೇಕು ಅಂತ ಹೇಳಿದ್ರೆ, ಶತ್ರುವಿನ ನಾಶ ಆಗ್ಬೇಕು ಅಥವಾ ಶತ್ರುವಿನ ಆ ಒಂದು ಮನೋಭಾವ ನಾಶ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿದಾಗ ಯಾರಿಗೆ ಒಂದು ಶತ್ರು ಬಾಧೆ ಇದೋ ಅದು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಅನೇಕ ಭಕ್ತಾದಿಗಳು ಬಂದು ಈ ರಕ್ತೇಶ್ವರ ತಾಯಿಗೆ ಬಂದು ಈ ಒಂದು ತೆಂಗಿನಕಾಯಿಯನ್ನು ಕೂಡ ಇಲ್ಲಿ ಅರ್ಪಣೆ ಮಾಡ್ತಾರೆ, ಹರಕೆಯನ್ನು ಸಲ್ಲಿಸ್ತಾರೆ. ಒಟ್ಟಾರೆಯಾಗಿ ಇದೇ ಒಂದು ಏಪ್ರಿಲ್ 2 ತಾರೀಕಿಗೆ ರಕ್ತೇಶ್ವರಿ ತಾಯಿ ಸನ್ನಿಧಿಯ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇದೆ. ಇದೀಗ ನಿಮಗೆ ನಾವು ತೋರಿಸಿರುವ ದೃಶ್ಯ ಅದೇನೆ, ಈ ಎಲ್ಲ ತಯಾರಿಯ ದೃಶ್ಯ. ಸದ್ಯಕ್ಕೆ ಈಗ ನಾವೀಗ ಈ ಕ್ಷೇತ್ರದಲ್ಲಿ ಇದ್ದೀವಿ, ಎಲ್ಲ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ವಿ. ಒಂದು ಕಡೆ ಬಾಲಾಲಯ, ಇನ್ನೊಂದು ಕಡೆ ಆ ಒಂದು ರಕ್ತೇಶ್ವರಿ ತಾಯಿ ಸನ್ನಿಧಿಯ ಒಂದು ಆ ಗೋಪುರ ನಿರ್ಮಾಣ ಎಲ್ಲ ಕೂಡ ನೀವು ನೋಡ್ತಾ ಇದ್ದೀರಾ. ಇದೇ ನೀವು ಏಪ್ರಿಲ್ 2ನೇ ತಾರೀಕಿಗೆ ಬಂದಾಗ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಬರ್ಬೋದು. ನೀವು ಬಂದು ಆ ತಾಯಿಯ ಕೃಪೆ ಕೂಡ ಪಾತ್ರರಾಗಬಹುದ ಹೇಳ್ತಾ, ಇನ್ನೊಂದು ನಾವು ನಾಡಿದ್ದು ಏಪ್ರಿಲ್ 2ಕ್ಕೆ ಬೆಳ್ತಂಗಡಿಯ ನಮ್ಮ ಸುದ್ದಿ ಬಿಡುಗಡೆ ಕೂಡ, ಸುದ್ದಿ ನ್ಯೂಸ್ ಕೂಡ ನೇರ ಪ್ರಸಾರ ಮಾಡ್ತಾ ಇದೀವಿ. ಅದರ ಮೂಲಕ ಕೂಡ ನೀವು ಇಲ್ಲಿಗೆ ಬರೋಕೆ ಆಗದವರು, ಬೇರೆ ಕಡೆ ಇದ್ದಂಥವರು ನಮ್ಮ ನೇರ ಪ್ರಸಾರ ಮೂಲಕ ಕೂಡ ನೀವು ಈ ಬ್ರಹ್ಮಕಲಶೋತ್ಸವದ ಅದ್ಭುತ ಕ್ಷಣ ನೀವು ಕೂಡ ವೀಕ್ಷಣೆ ಮಾಡಬಹುದು. ಇದೀಗ ಈ ಎಲ್ಲ ಒಂದು ಕಾರ್ಯಕ್ರಮ ಬಗ್ಗೆ ಅಥವಾ ಈ ಧಾರ್ಮಿಕ ಕಾರ್ಯಕ್ರಮ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಈ ಕ್ಷೇತ್ರದ ಅಸರಣರಾಗಿರುವಂತಹ ಹರಿನಾರಾಯಣ ದಾಸ ಅಸರಣರಿದ್ದಾರೆ. ಸರ್ ನಮಸ್ತೆ. ಇವರು ಪ್ರಧಾನ ಅರ್ಚಕರು. ಆಗ್ಲೇ ಹೇಳಿದೆ 2ನೇ ತಾರೀಕಿಗೆ ಬ್ರಹ್ಮಕಲಶ ಆಗ್ತಾ ಇದೆ. ಯಾವ್ದ್ರದ್ದು ಅಂತ ಹೇಳಿದ್ರೆ ರಕ್ತೇಶ್ವರ ತಾಯಿ ಸನ್ನಿಧಿ ಇದು. ಸೊ ಇಲ್ಲಿಯ ಒಂದು ವಿಶೇಷತೆ ಏನು, ಆ ಸನ್ನಿಧಿಯ ವಿಶೇಷತೆ ಏನು, ಜನಗಳಿಗೆ ಇದರ ಬಗ್ಗೆ ಗೊತ್ತಾಗಬೇಕಂತ ವಿಚಾರ ಏನು ಅಂತ? ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಒಟ್ಟು 3 ಸನ್ನಿಧಾನಗಳು ಸ್ವಯಂ ಕ್ಷೇತ್ರಗಳು. ಒಂದು ದೇವಸ್ಥಾನದ ಮೂಲಕುದರು ಭ್ರಾಮರೀವನದಲ್ಲಿರತಕ್ಕಂತಹ ಲಿಂಗ, ಅರುಣಾಸುರನ್ನು ಕೊಲ್ಲಿಕ್ಕೋಸ್ಕರ ದೇವಿ ಅಲ್ಲಿ ಭ್ರಮರ ಸ್ವರೂಪದಲ್ಲಿ ಅವತಾರಗೊಂಡು ಆಮೇಲೆ ಶಾಂತಗೊಂಡು ನೆಲೆಸಿದಂತಹ ಜಾಗದು. ಆಮೇಲೆ ಕಟೀಲು ಈಗ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಏನಿದೆ ಅದು ನಂದಿನಿಯ ಅನುಗ್ರಹಕ್ಕೋಸ್ಕರ, ಅವಳ ಶಾಪ ವಿಮೋಚನೆಗೋಸ್ಕರ ಇಲ್ಲಿ ಸನ್ನಿಧಾನವನ್ನು ದೇವರೇ ಸೃಷ್ಟಿಸಿದ್ದು. ಆಮೇಲೆ ದುಷ್ಟ ನಿಗ್ರಹಕ್ಕೋಸ್ಕರ ಭಕ್ತಾದಿಗಳ ಅನುಗ್ರಹ ಮಾಡಿ ಶತ್ರು ಬಾಧಾ ನಿವೃತ್ತಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಎನ್ನುವಂತಹ ರೂಪದಲ್ಲಿ ರಕ್ತೇಶ್ವರಿಯ ಶಿಲೆ ಎನ್ನುವಂಥದ್ದು ಅಲ್ಲಿ ಆವಿರ್ಭಾವ. ಈಗ 3 ಸ್ವಯಂಭೂ ಸನ್ನಿಧಾನಗಳು ಕಟೀಲಿನಲ್ಲಿದೆ. ಅದರಲ್ಲಿ 2007ನೇ ಇಸ್ವಿಗೆ ಪರಾಧೀನವಾದಂತಹ
ಆ ಮೂಲಸ್ಥಾನವನ್ನು ನಾವು ಪಡ್ಕೊಂಡು ಜೀರ್ಣೋದ್ಧಾರ ಮಾಡಿ ಅದರ ಬ್ರಹ್ಮಕಲಶ ಮಾಡಿ ಚೆಂದ ನಾವು ಅದನ್ನು ವನದುರ್ಗಾ ಸಂಕಲ್ಪದಲ್ಲಿ ಪೂರ್ಣವಾಗಿ ಅದನ್ನು ಸುಸ್ಥಿತಿಯಲ್ಲಿ ಅದರಲ್ಲಿ ಗಾರ್ಡನ್ ಎಲ್ಲ ಮಾಡಿಕೊಂಡು ಅದನ್ನು ಆ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದ್ದೇವೆ. ದೇವಸ್ಥಾನ ಎನ್ನುವುದು ಮೊದಲಿಂದಲೂ ಅಭಿವೃದ್ಧಿ ಆಗಿದೆ ಉಂಟು, ಅದರ ಸುತ್ತಮುತ್ತಲ ಅಭಿವೃದ್ಧಿ ಮಾತ್ರ ಇದೆ. ರಕ್ತೇಶ್ವರಿಯ ಮೂಲಸ್ಥಾನದಲ್ಲಿ ಅದರಲ್ಲಿ ಸ್ವಯಂಭೂ ಅದರಿಂದ ಏನು ಮುಟ್ಲಿಕ್ಕಿರೋದಿಲ್ಲ. ಸಣ್ಣ ಪುಟ್ಟ ದೋಷಗಳನ್ನು 2018ರಲ್ಲಿ ಆದಂತಹ ಪ್ರಶ್ನೆಯಂತೆ ನಾವು 2019ರಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಅದರ ಸುತ್ತಮುತ್ತ ಕಾಂಕ್ರೀಟ್ ಸ್ಟ್ರಕ್ಚರ್ ಇತ್ತು, ಅದನ್ನು ಜೀರ್ಣೋದ್ಧಾರ ಮಾಡುವಂತಹ ಕೆಲಸ ಬಾಕಿ ಇತ್ತು. ಆ ಕೆಲಸವನ್ನು ಈಗ ಪ್ರಸ್ತುತ ಬರೋಡ ಶಶಿಧರ್ ಶೆಟ್ಟಿಯವರು ಅತ್ಯಂತ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕಲ್ಲಿನ ಕೆತ್ತನೆಗಳಿವೆ, ಒಳ್ಳೆಯ ಕಂಬಗಳಿವೆ, ಮೇಲೆ ಮರದ ಇದು ಮೇಲ್ಹಾಸು ಮಾಡಿದ್ದಾರೆ, ಅದರಲ್ಲೂ ಕೆತ್ತನೆಗಳಿವೆ. ಅದರ ಮೇಲೆ ಹಿತ್ತಾಳೆಯ ತಗಡನ್ನು ಹಾಕಿ ಅದಕ್ಕೆ ಚೆಂದ ಕಾಣಲಿಕ್ಕೆ ತಾಮ್ರದ ಪೇಂಟ್ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಶಾಸ್ತ್ರೀಯವಾಗಿ ವಾಸ್ತು ಪ್ರಕಾರ ಧ್ವಜಾಯದಲ್ಲಿ ಅದನ್ನು ನಿರ್ಮಿಸಿ ಮುಗಿಸಿದೆ. ಹಾಗಾಗಿ ನಾಡಿದ್ದು ಈ ಮೊದಲೇ ಒಂದು 3 ತಿಂಗಳ ಹಿಂದೆ ಸಂಕೋಚ ಮಾಡಿಕೊಂಡು ಬಾಲಾಲಯದಲ್ಲಿ ದೇವರನ್ನು ಇಟ್ಟುಕೊಂಡು ಅದನ್ನು ಬಿಟ್ಟುಕೊಟ್ಟಿದ್ದೆವು. ಇವತ್ತು ಸಾಯಂಕಾಲ ಹೇಳಿದರೆ ಮಾರ್ಚ್ 31 ಸಾಯಂಕಾಲದಿಂದ ಅದಕ್ಕೆ ಧಾರ್ಮಿಕ ಪ್ರಕ್ರಿಯೆಗಳು ಆರಂಭ ಆಗ್ತದೆ. ಇವತ್ತು ವಾಸ್ತುವಿನಿಂದ ಆರಂಭ ಆಗ್ತದೆ. ನಾಡಿದ್ದು 2ನೇ ತಾರೀಕು ಬೆಳಿಗ್ಗೆ ದೇವರ ಕಲಶಾಧಿವಾಸ ಮಾಡಿ, ಮೊದಲು ಬಿಂಬಾಧಿವಾಸ ಮಾಡಿದ್ದನ್ನು ಪ್ರತಿಷ್ಠೆ ಮಾಡಿ ಕಲಶಾಧಿವಾಸ ಮಾಡಿ ಕಲಶ ಅಭಿಷೇಕ ಮಾಡುವ ಬ್ರಹ್ಮಕಲಶಾಭಿಷೇಕ ಮಾಡುವ ಮೂಲಕವಾಗಿ ಪೂರ್ಣ ಚೈತನ್ಯವನ್ನು ಅದೇ ಕಲ್ಲಿಗೆ ಒದಗಿಸಿಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದರ ಹತ್ತಿರದಲ್ಲಿ ರಕ್ತೇಶ್ವರಿ ಹತ್ತಿರದಲ್ಲಿ ಇನ್ನೊಂದು ಪೀಠ ಇದೆ. ಆ ಪೀಠದಲ್ಲಿ ಇದ್ದುಕೊಂಡು ಕಟೀಲು ಬೀದಿಯಲ್ಲಿ ಆಗತಕ್ಕಂತಹ ಯಕ್ಷಗಾನವನ್ನು ದೇವರು ನೋಡ್ತಾರೆ ಎನ್ನುವಂಥದ್ದು ಇಲ್ಲಿ ನಿರ್ಣಯವಾದದ್ದು. ಅದಕ್ಕೆ ಇರತಕ್ಕಂತಹ ಪೀಠ ಏನುಂಟು, ಆ ಪೀಠವನ್ನು ಪುನಃ ಸುಸ್ಥಿಗೆ ತಂದಿದ್ದೇವೆ. ಆ ಪೀಠದ ಮೇಲ್ಭಾಗಕ್ಕೆ ಬೆಳ್ಳಿಯನ್ನು ಹಾಕಿ ಅವರು ಕೊಡಲಿಕ್ಕಿದ್ದಾರೆ. ಅದು ನಾಳೆ 2ನೇ ತಾರೀಕಿನ ದಿವಸ ಉದ್ಘಾಟನೆಗೊಳ್ಳಲಿಕ್ಕಿದೆ. 2ನೇ ತಾರೀಕಿನಿಂದ ಪುನಃ ಅಲ್ಲೇ ಕೂತ್ಕೊಂಡು ದೇವರು ಯಕ್ಷಗಾನವನ್ನು ನೋಡ್ತಾರೆ. ಈ ರೀತಿಯಾಗಿ 31ರಿಂದ 2ನೇ ತಾರೀಕಿನವರೆಗೆ ಧಾರ್ಮಿಕ ಪ್ರಕ್ರಿಯೆಗಳ ಮೂಲಕವಾಗಿ ದೇವರ ಪ್ರಾರ್ಥನೆಯ ಮೂಲಕ ತುಂಬಿಸಿ ಆ ಮೂಲಕವಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗುವ ಹಾಗೆ ಮಾಡ್ತೇವೆ. ಇನ್ನೊಂದು ರಕ್ತೇಶ್ವರ ಅಂತ ಹೇಳಿದಾಗ ಸಾಮಾನ್ಯವಾಗಿ ಒಂದು ಭಾವನೆ ಬರ್ತದೆ, ಇದು ಉಗ್ರಶಕ್ತಿ ಅಂತ. ಆದರೆ ಇದು ಉಗ್ರಶಕ್ತಿ ಅಲ್ಲ, ಇದು ರಕ್ಷಕ ಶಕ್ತಿ ಅನ್ನುವಂಥದ್ದು. ಸೊ ಜನಗಳಿಗೆ ಇದರ ಬಗ್ಗೆ ಒಂದು ದೇವರದ್ದು ಯಾವುದು ಸಹ ಉಗ್ರಶಕ್ತಿ ಅಂತ ಇಲ್ಲ. ದೇವರು ಯಾವತ್ತೂ ಸಹ ಕರುಣಾಮಯಿಯಾದಂತಹ ದೇವರು ಕೆಲವರನ್ನು ಕಾಲಾನುಕೂಲವಾಗಿ ಕೊಲ್ಲೇಬೇಕಾಗ್ತದೆ. ಕೊಲ್ಲುವ ಆ ರೂಪವನ್ನು ಉಗ್ರಶಕ್ತಿ ಅಂತ ನಾವು ಕಲ್ಪಿಸ್ತೇವೆ. ರಕ್ತಬೀಜನ ವಧೆ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದಾಗಿ ದೇವಿ ಯುದ್ಧ ಮಾಡ್ತಾ ಇರುವಾಗ ರಕ್ತಬೀಜನಿಗೆ ಒಂದು ವರ, ಯಾವಂತಹ ಪತಿತಾಸ್ತಸ್ಯ ಎನ್ನುವಂತಹ ಶ್ಲೋಕದಲ್ಲಿ ಬರ್ತದೆ. ಎಷ್ಟು ಬಿಂದುಗಳು ಭೂಮಿಗೆ ರಕ್ತ ಬೀಳ್ತದೋ ತತ್ಪ್ರಮಾಣೋ ಮಹಾಸುರ, ರಕ್ತಬೀಜನಾಗಿ ಅಷ್ಟು ಜನ ಹುಡ್ತಾರೆ. ಹಾಗಾಗಿ ಭೂಮಿಗೆ ರಕ್ತ ಬೀಳದ ಹಾಗೆ ಕಾಣಬೇಕು ಎನ್ನುವಂಥದ್ದು ಪ್ರಧಾನವಾದಂತಹ ಉದ್ದೇಶ. ಹಾಗಾಗಿ ದೇವಿ ಖಾಲಿ ಸ್ವರೂಪಿಣಿಯಾಗಿ ತನ್ನ ನಾಲಿಗೆಯನ್ನು ವಿಸ್ತಾರ ಮಾಡಿದ್ಲು. ಆಗ ರಕ್ತಬೀಜನ ಯುದ್ಧದ ಸಂದರ್ಭದಲ್ಲಿ ಭೂಮಿಗೆ ಬೀಳದ ರಕ್ತ ಅವಳ ಬಾಯಿಗೆ ಬಿದ್ದು, ಆದ್ದರಿಂದ ರಕ್ತಬೀಜನ ರಕ್ತ ಖಾಲಿ ಆಯಿತು, ಸತ್ತೋದ. ಆ ಸ್ವರೂಪ ಏನುಂಟು, ಇದನ್ನು ನಾಲಿಗೆಯನ್ನು ದುಡಿದು ಮಾಡಿದ್ದು, ಆ ಸ್ವರೂಪ ಉಗ್ರವಾಗಿ ನಮಗೆ ಕಂಡದ್ದು. ದೇವಿ ಮಾಡಿದ್ಯಾಕೆ? ಒಳ್ಳೆಯವರಿಗೆ ಅನುಗ್ರಹ ಮಾಡಲಿಕ್ಕೆ. ಈಗ ನಮ್ಮ ಭಾರತದ ಸೈನಿಕರಿದ್ದ ಹಾಗೆ, ಸೈನಿಕರು ಮಾಡೋದು ಒಳ್ಳೆಯ ಕೆಲಸ, ಹಾಗಾದರೆ ವಿರೋಧಿಗಳನ್ನು ಕೊಲ್ಲಬೇಕು. ಆ ಕ್ರಮದಲ್ಲೇ ಮಾಡಿದ್ರಿಂದ ನಮಗೆ ಉಗ್ರ ಸ್ವರೂಪಿಣಿಯಾಗಿ ಕಾಣ್ತಾಳೆ. ಮನುಷ್ಯನ ಮನಸ್ಥಿತಿ ಅದರಿಂದ ಬದಲಾಗಬಾರದು ಅನ್ನೋ ದೃಷ್ಟಿಗೋಸ್ಕರ ಆ ಸ್ವರೂಪವನ್ನು ತಾಮಸ ಸ್ವರೂಪ ಅಂತ ಕಲ್ಪಿಸ್ತಾರೆ. ಆದರೆ ತಾಮಸ ಹೇಳಿದರೆ ಸಾತ್ವಿಕ, ರಾಜಸ, ತಾಮಸದಲ್ಲಿ 3 ರೂಪ ಅಲ್ಲ. ವೇದಾಂತದಲ್ಲಿ ಅದು ಸ್ಪಷ್ಟ ಇದೆ. ಸಾತ್ವಿಕದೊಳಗೆ ರಾಜಸ ತಾಮಸ ಉಂಟು, ರಾಜಸದೊಳಗೆ ಸಾತ್ವಿಕ ತಾಮಸ ಉಂಟು, ತಾಮಸದೊಳಗೆ ಸಾತ್ವಿಕ ರಾಜಸ ಉಂಟು ಅಂತ. ಹಾಗಾಗಿ ಸಾತ್ವಿಕ ಭಾವದೊಳಗೆ ಇರತಕ್ಕಂತಹ ರಾಜಸ ತಾಮಸದಲ್ಲಿ ತಾಮಸ ಗುಣವಾಗಿ ಕಾಣ್ತದೆ. ಅವಳಲ್ಲಿ ತಾಮಸ ಇಲ್ಲ, ನಮಗೆ ಕಾಣುವಾಗ ತಾಮಸದ ಹಾಗೆ ಕಾಣ್ತದೆ. ಆದ್ದರಿಂದ ಉಗ್ರ ಸ್ವರೂಪ ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಮತ್ತೆ ಕಾಲಾಂತರದಲ್ಲಿ ರಕ್ತವನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುವಂತಹ ಸಾಮರ್ಥ್ಯದಿಂದ ರಕ್ತಂ ಇಷ್ಟೇ ಇತಿ ರಕ್ತೇಶ್ವರಿ ಅಂತ ಅದಕ್ಕೊಂದು ಅನ್ವರ್ಥನಾಮವಾಗಿ ರಕ್ತೇಶ್ವರಿ ಅಂತ ಹೆಸರು. ಆ ಕಾಲಿಗೆ ರಕ್ತೇಶ್ವರಿ ಅಂತ ಹೆಸರು. ಹೌದು. ಹಾಗಾಗಿ ಅದನ್ನು ಉಗ್ರ ಸ್ವರೂಪ ಅಂತ ನಾವು ನಮ್ಮ ಕಲ್ಪನೆಯಲ್ಲಿ ಕಾಣುವಾಗ ಕಾಣ್ತದೆ. ಯಾಕೆಳಿದರೆ ಹಾಗೆ ಉಗ್ರದಾಗಿ ನಮ್ಗೆ ಕಾಣ್ತದೆ. ನಾವು ಸಣ್ಣ ಮಗುವಿಗೆ ಜೋರು ಮಾಡ್ತೇವೆ, ಸಣ್ಣ ಮಗುವ ಕಣ್ಣನ್ನು ಜೋರು ಮಾಡಿ ಬೈತೇವೆ.
ನಿಜವಾಗಿ ಆ ಮಗುವಿನ ಮೇಲೆ ಕೋಪ ಅಲ್ಲ, ಮಗುದು ಸರಿದಾರಿ ಬರಲಿಕ್ಕೆ, ಮಗುವಿಗೆ ಭ್ರಮೆ ಹುಟ್ಟಿಸಲಿಕ್ಕೆ ಕೋಪ. ಆಗ ನಮ್ಮದು ಒಂದು ಲೆಕ್ಕದಲ್ಲಿ ತಾಮಸ ರೂಪ, ಆದರೆ ಅದು ಸಾತ್ವಿಕದ ತಾಮಸ. ಅದೇ ಸ್ವರೂಪದಲ್ಲಿ ದೇವಿ ರಕ್ತೇಶ್ವರಿ ಇರುವಂತಹದ್ದು. ಇನ್ನೊಂದು ಅನೇಕ ಕಾಣಿಕೆ ಕಥೆಯಲ್ಲಿ ಇರುವಂಥದ್ದು, ಅನೇಕ ಮಂದಿಗೆ ಬೇರೆ ಬೇರೆ ಅನುಭವಗಳು ಕೂಡ ಆಗಿರುತ್ತೆ. ಸೊ ವಿಶೇಷವಾಗಿ ಅಲ್ಲಿ ಕೆಲವೊಂದು ಹರಕೆ ಕಟ್ಕೋತಾರೆ, ರಕ್ತೇಶ್ವರ ಸನ್ನಿಧಿ ಕೂಡ. ಆ ಹರಕೆಲ್ಲ ಏನಾಗಿರುತ್ತೆ, ಯಾವ ಥರ ಅದಕ್ಕೆ ಕಾಣಿಕ ಕಂಡು ಬರುತ್ತೆ, ಅನೇಕ ಅನುಭವ ಕೂಡ ಇರುತ್ತೆ, ಅದನ್ನು ನೀವು ಹೇಳೋದಾದರೆ. ರಕ್ತೇಶ್ವರಿ ಎನ್ನುವಂಥದ್ದು ನಾವು ಆ ಸ್ವರೂಪದಲ್ಲಿ ಕಾಣುವಾಗ ವಿಶೇಷವಾಗಿ ನಮಗೆ ಯಾರು ಕಷ್ಟ ಕೊಟ್ಟಿದ್ದಾರೆ, ಯಾರಿಂದ ತೊಂದರೆ ಆಗಿದೆ, ಅವರನ್ನು ಶಿಕ್ಷಿಸು ಎನ್ನುವ ದೃಷ್ಟಿಯಲ್ಲಿ ಕೇಳತಕ್ಕಂಥದ್ದು ಸಾಮಾನ್ಯವಾದದ್ದು. ನಿಜವಾಗಿ ಏನು ಕೇಳಬೇಕಾದ್ರೆ, ನಮ್ಮ ಸಾತ್ವಿಕವಾಗಿ ನಾವು ಕೇಳಬೇಕಾದ್ರೆ ನಮಗೆ ಶತ್ರುತ್ವ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ಹೆಚ್ಚಾಗಲಿ ಕೇಳಬೇಕು. ಶತ್ರುಗಳನ್ನು ನಾಶ ಮಾಡಿ ಅಲ್ಲ, ಶತ್ರುತ್ವ ನಾಶ ಮಾಡಿದರೆ ಅವ ನಮಗೆ ಒಳ್ಳೆಯ ಮಿತ್ರ ಆಗ್ತಾನೆ. ಆ ರೀತಿಯಾಗಿ ಕೇಳಬೇಕು, ಜನರು ಆ ಮನಸ್ಥಿತಿಗೆ ತರಬೇಕು. ಶತ್ರು ಸಂಹಾರ ಹೇಳಿದ್ರೆ ಶತ್ರುವನ್ನು ಕೊಲ್ಲುವುದು ಅಂತ ಅರ್ಥ ಅಲ್ಲ, ಶತ್ರುವಿನ ಶತ್ರುತ್ವವನ್ನು ಕೊಲ್ಲುವುದು ಅಂತ ಅರ್ಥ. ಆ ಕ್ರಮದಲ್ಲಿ ಆ ದೇವರಿಗೆ ನಾವು ಕೈ ಮುಗಿಬೇಕು. ಆ ಸ್ವರೂಪಿಣಿಯಾದಂತಹ ದೇವಿ ಏನು ಮಾಡ್ತಾಳೆ ಹೇಳಿದರೆ ಅಂತಹ ಅನುಗ್ರಹವನ್ನು ಕೊಡ್ತಾಳೆ ಅಂತ. ಆಗ ನಾವು ದೇವರೇ ಸ್ತುತಿ ಮಾಡ್ತಾರೆ, ನಮ್ಮ ದೇವತೆಗಳು ಸ್ತುತಿ ಮಾಡುವಂಥ ಮಂತ್ರ ಇದೆ, ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ. ಎಲ್ಲ ಬಾಧವನ್ನು ನೀನು ನಾಶ ಮಾಡುವಂತಕ್ಕಂತಹ ಸಾಮರ್ಥ್ಯ ಉಳ್ಳವಳು, ನೀನು ಲೋಕಕ್ಕೆ ಒಡೆಯವಳು. ನಿನ್ನಿಂದ ಏನಾಗಬೇಕು, ನಮ್ಮ ವೈರಿಗಳು ನಾಶ ಆಗಬೇಕು ಅಂತ ಹೇಳಿದ್ರೆ ನಮಗೆ ವೈರಿಗಳು ಹುಟ್ಟಬಾರದು ಅಂತ ಹೇಳಬೇಕೆ ವಿನಃ ಎಲ್ಲರನ್ನು ಕೊಲ್ತಾ ಬರಬೇಕು ಅಂತ ಅರ್ಥದಲ್ಲಿ ಹೇಳೋದಲ್ಲ. ಆದರೆ ದೇವಿಗೆ ಕೊಲ್ಲುವುದು ದೋಷ ಅಲ್ಲ. ಯಾಕೆ ಹೇಳಿದರೆ ನಮಗೆ ನಮ್ಮ ಜೀವ ಸತ್ತರೆ ಇನ್ನೊಂದು ಜೀವಕ್ಕೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವಿಗೆ ಈ ದೇಹದಿಂದ ಆ ಜೀವನ ತೆಗೆದು ಇನ್ನೊಂದು ದೇಹಕ್ಕೆ ಕುತುಳಿಸ್ಲಿಕ್ಕೆ ಆಗ್ತದೆ. ಆ ಸಾಮರ್ಥ್ಯವುಳ್ಳವಳಾದ್ದರಿಂದ ಈ ದೇಹ ರಕ್ತಬೀಜನಿಗೆ ಬೇಡ, ಶುಂಭನಿಗೆ ಬೇಡ, ಮಹಿಷಾಸುರನಿಗೆ ಬೇಡ ಎನ್ನುವ ದೃಷ್ಟಿಯಿಂದಾಗಿ ಅವರನ್ನು ತೆಗೆದು ಅವರಿಗೆ ಇನ್ನೊಂದು ದೇಹ ಕೊಟ್ಟಿದ್ದಾಳೆ ಅಂತ ಅರ್ಥ. ಅದು ಯಾಕೆಂದರೆ ನಮ್ಮ 4ನೇ ಅಧ್ಯಾಯದಲ್ಲಿ ದೇವಿಯ ಸ್ತುತಿಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಬೀರ್ಗತೈರ್ ಜಗದುಪೈತಿ ಸುಖಂ ತದೈತೆ ಗುರುಬಂಧು ನಾಮ ನರಕಾಯ ಚಿರಾಯ ಪಾಪಂ ಸಂಗ್ರಾಮ ಮೃತ್ಯು ಅಧಿಗಮ್ಯ ದಿವಂ ಪ್ರಯಾಂತು ಮತ್ವೇತಿ ನೂನಮಹಿತಾನ್ ವಿನಿಹಂಸಿದೇವಿ ಅಂತ 5 ಶ್ಲೋಕ ಉಂಟು. ಕಣ್ಣಿನ ನೋಟದಲ್ಲೇ ಕೊಲ್ಲತಕ್ಕಂತಹ ಸಾಮರ್ಥ್ಯವುಳ್ಳಂತಹ ನೀನು ಹಾಗೆ ಮಾಡದೆ ಯುದ್ಧ ಮಾಡಿದ್ದೀಯವರಲ್ಲಿ. ಯಾಕೆಂದರೆ ನಿನ್ನ ಕೈಯಲ್ಲಿರತಕ್ಕಂತಹ ಬಾಣ ತಾಗುವ ಮೂಲಕ ದೇಹ ಪವಿತ್ರ ಆಗಿ ನರಕಕ್ಕೆ ಹೋಗುವವರು ಸ್ವರ್ಗಕ್ಕೆ ಹೋಗಲಿ ಅಂತ ನೀನು ಅವರಲ್ಲಿ ಅನುಗ್ರಹ ದೃಷ್ಟಿಯಿಂದ ಕೊಂದಿದ್ದಿ. ಆ ವೈರಿಗಳಲ್ಲಿ ಎಷ್ಟು ಪ್ರೀತಿ ಅಮ್ಮ ನಿಂಗೆ ಅಂತ. ಹಾಗಾಗಿ ಕೋಪದಿಂದ ಕೊಲ್ಲುವುದಲ್ಲ, ಶತ್ರು ಸಂಹಾರ ಹೇಳಿದರೆ ಕೋಪದಿಂದ ಮಾಡುವುದಲ್ಲ. ಆ ಶತ್ರುತ್ವ ನಾಶ ಆಗಲಿಕ್ಕೆ ವ್ಯವಸ್ಥೆ ಆಗಬೇಕು. ತುಂಬ ಕರ್ಮಾಧೀನವಾಗಿ ತುಂಬ ತಪ್ಪು ಮಾಡಿದರೆ ಈ ದೇಹ ಬೇಡ ನಿಂಗೆ, ತುಂಬ ಅನ್ಯಾಯ ಮಾಡಿದ್ದಿ, ಈ ದೇಹ ಇಟ್ಕೊಂಡು ನೀನು ಒಳ್ಳೆಯದಾಗಲಿ ಸಾಧ್ಯವೇ ಇಲ್ಲ, ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಬಾ ಅಂತ ಮಾತ್ರ ತಾಯಿ ಹೇಳೋದು. ಆದ್ದರಿಂದ ಆ ದೃಷ್ಟಿಯಲ್ಲಿ ಆ ದೇವರನ್ನು ನೋಡಬೇಕು. ಆ ರೀತಿಯಾಗಿ ಹರಕೆ ಕಟ್ಕೊಂಡ್ರೆ ಹರಕೆ ಕಟ್ಟಿಕೊಂಡ್ರೆ ಭಕ್ತರಿಗೆ ಒಬ್ಬನೀಗ ನಾವು ಮಾಟಮಂತ್ರ ಅಂತ ಹೇಳ್ತೀವಿ. ಮಾಟಮಂತ್ರ ಮಾಡಿದರೆ ಇನ್ನೊಬ್ಬ ಸಾಯ್ಬೋದು. ಮಾಟಮಂತ್ರ ಮಾಡಿದವನಿಗೂ ಅದರಲ್ಲಿ ದೋಷ ಉಂಟು, ಪಾಪ ಉಂಟು. ಅದು ಜನರಿಗೆ ಗೊತ್ತಿಲ್ಲ. ಪಾಪ ಯಾರು ಮಾಟಮಂತ್ರ ಮಾಡಿದ್ದಾನೆ ಅವನು ಕೊಲೆ ಮಾಡಿದಾಗೆ. ಆದ್ದರಿಂದ ಅವನಿಗೆ ಅದೊಂದು ಕಟ್ಟಿಟ್ಟ ಬುದ್ಧಿ, ಅದೊಂದು ಕರ್ಮ, ಇನ್ನೊಂದು ಜನ್ಮಕ್ಕೆ ಅವನಿಗೆ ಫಲ ಉಂಟೇ ಉಂಟು. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಸಾತ್ವಿಕವಾಗಿ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಶತ್ರು ಸಂಹಾರ ಹೇಳಿದರೆ ಅದನ್ನು ಉಗ್ರ ಸ್ವರೂಪ ಅಂತ ತಿಳ್ಕೊಳ್ಬಾರ್ದು. ಶತ್ರುತ್ವವನ್ನು ಸಂಹಾರ ಮಾಡತಕ್ಕಂತಹ ಸಾಮರ್ಥ್ಯ ತಾಯಿಗುಂಟು. ಅದು ಆಗುವುದಿಲ್ಲ, ಬಹಳ ಕೆಟ್ಟವ ಅಂತ ಇದ್ದರೆ ಆವಾಗ ಅವನಿಗೆ ಇನ್ನೊಂದು ಜನ್ಮ ಕೊಡುವ ಮೂಲಕವಾಗಿ ಅನುಗ್ರಹ ಮಾಡ್ತಾಳೆ ಅಂತ. ಆ ಸಾತ್ವಿಕ ಸ್ವರೂಪದಲ್ಲೇ ರಕ್ತೇಶ್ವರಿಯನ್ನು ಕಾಣಬೇಕು. ಇನ್ನೊಂದು ಅಲ್ಲಿ ಒಂದು ಕಲ್ಲಿದೆ ಅಲ್ಲ, ಆ ಕಲ್ಲು ಭಾಗ ಆಗಿರೋ ಬಗ್ಗೆ ಕೆಲವೊಂದು ಊಹಾಪೋಹ ಕೂಡ ಇದೆ. ಅದು ದುಂಬಿಯಾಗಿ ಬಂದಿದ್ದು ಹೌದು, ಅಥವಾ ವರುಣಾಸುರನ ಏಟು ಬಿದ್ದ, ಈ ಥರ ಕೆಲವೊಂದು ಊಹಾಪೋಹ ಇದೆ. ನಿಜವಾಗಿ ಆಗಿರೋ ನಂಬಿಕೆಗೆ ಏನು ಅಂತ, ಯಾವ ಥರ ನಂಬಿಕೆ ಬಂದಿದೆ ಅಂತ ಅದರ ಬಗ್ಗೆ ನೋಡಿ. ಕೆಲವೆಲ್ಲದಕ್ಕೆ ನಮ್ಮಲ್ಲಿ ದಾಖಲೆಗಳಿರ್ತದೆ. ಇಂದಿನಿಂದ ಬರೆದುಕೊಂಡು ಬಂದಂತಹ ಪುಸ್ತಕಗಳು ಇನ್ನೊಂದು ಮತ್ತೊಂದು. ಕಟೀಲಿನಲ್ಲಿ ಅಂಥದ್ದು ಇದ್ದಿರಬಹುದಿತ್ತು. ಆದರೆ 1944ನೇ ಇಸ್ವಿಯಲ್ಲಿ ಕಟೀಲು ದೇವಸ್ಥಾನಕ್ಕೆ ಬಹಳ ದೊಡ್ಡ ನೆರೆ ಬಂದ ಕಾರಣ ದೇವಸ್ಥಾನದ ಎಲ್ಲ ದಾಖಲೆಗಳು ನೆರೆಯಲ್ಲಿ ಹೋಗಿದೆ. ಗರ್ಭಗುಡಿಗೆ ಬಿಟ್ಟು ಮತ್ತು ಸಂಪೂರ್ಣವಾದ ಕಾರಣ ಅಷ್ಟರವರೆಗೆ ಏನು ದಾಖಲೆ ಇದೆ ಆ ಪ್ರಕಾರ ದಾಖಲೆಯಲ್ಲಿ ಉಂಟು ಅಂತ ಹೇಳ್ಕೊಂಡು ನಾವು ಇಂಥದ್ದನ್ನು ಹೇಳ್ಬೋದು. ಈಗ ಉದಾಹರಣೆ ಇಲ್ಲಿ ಕಟೀಲಿನ ಕಥೆ, ಅದು ನಮಗೆ ನಿರ್ಜರಾರಣ್ಯ ಮಹಾತ್ಮ್ಯಂದು 1927ರಲ್ಲಿ ಪುಸ್ತಕ ಪ್ರಿಂಟ್ ಆಗಿದೆ. ಹಾಗಾಗಿ ನಮ್ಗೆ ಗೊತ್ತುಂಟು. ಇಲ್ಲಿಯ ತಾಳೆಗರಿಯನ್ನು ನೋಡಿ ಬರ್ತದಂತೆ, ಆದರೆ ತಾಳೆಗರಿ ಈಗ ಇಲ್ಲ, ಆದರೆ ಆ ಪುಸ್ತಕ ಉಂಟು. ಆ ತಾಳೆಗರಿ ನೋಡಿ ಬರೆದದ್ದು ಎನ್ನುವುದು ಈಗ ಕ್ರಿಯೇಟ್ ಮಾಡುವುದು ಅಲ್ಲದ್ರಿಂದ ಸತ್ಯ ಅಂತ ನಾವು ಅಂಬೋದು. ಆ ರೀತಿಯಲ್ಲಿ ಕಾಣತಕ್ಕಂತಹ ಕಥೆಗಳಿಗೆ ನಮಗೆ ರಕ್ತೇಶ್ವರಿಯ ಕುರಿತಾಗಿ ಸಿಗುವುದಿಲ್ಲ. ಆದರೆ ಅದು ಸತ್ಯವೇ ಇರ್ಬೋದು. ಯಾಕೆಂದರೆ ಬಾಯಿಂದ ಬಂದದ್ದು ಇತ್ತೀಚೆಗೆ ಬಂದದ್ದಾದರೆ ಸುಳ್ಳು ಅಂತ ಹೇಳ್ಬೋದು. ನಾವು ಸಣ್ಣದಿರುವಾಗಲೂ ಆ ಕಲ್ಪನೆ ಇತ್ತು ಜನರ ಬಾಯಲ್ಲಿ. ಹೇಳಿದರೆ ಅರುಣಾಸುರನನ್ನು ಕೊಲ್ಲಿಕ್ಕೆ ದೇವಿ ಒಳ್ಳೆಯ ಮೋಹಿನಿ ರೂಪದಲ್ಲಿ ಬಂದು ಕೂತ್ಕೊಂಡಂತಹ ಜಾಗ ಅದು.
ಆ ಜಾಗದಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಮೋಹಿನಿಯನ್ನು ಮದುವೆ ಆಗಲಿಕ್ಕೆ ಅರುಣಾಸುರ ಪ್ರಸ್ತಾಪ ಮಾಡುವಾಗ ಆಗುವುದಿಲ್ಲ ಅಂತ ಹೇಳುವಾಗ ಕೋಪದಲ್ಲಿ ಕಲ್ಲಿಗೆ ಬಡಿತಾನೆ. ಕಲ್ಲು ಇಬ್ಬಾಗ ಆಗ್ತದೆ. ದೇವಿ ದುಂಬಿಯ ರೂಪದಲ್ಲಿ ಬಂದು ಅವನನ್ನು ಕಚ್ಚಿ ಕೊಲ್ತಾಳೆ ಎನ್ನುವಂತಹ ನಮ್ಮಲ್ಲಿ ಕಥೆ ಇರುವುದು. ಕಥೆ ಎನ್ನುವಂಥದ್ದು ದಾಖಲೆಯಲ್ಲಿ ಉಂಟು. ಆದ್ದರಿಂದ ಆ ಕಥೆಗೆ ಒಂದು ಜಾಗ ಎನ್ನುವಂಥದ್ದನ್ನು ಅದನ್ನು ಕಲ್ಪಿಸಿದ್ದಾರೆ ಇಂದಿನವರು. ಹಾಗಾಗಿ ಜನರ ನಂಬಿಕೆಗೆ ಯಾವತ್ತೂ ನಾವು ಇಲ್ಲ ಅಂತ ಹೇಳಬಾರ್ದು. ಆ ದೃಷ್ಟಿಯಿಂದಾಗಿ ಅಲ್ಲಿ ಆ ಕಲ್ಲು ನೀವು ತುಂಡಾದದ್ದು ನೀವು ಬಗೆ ನೋಡಿದರೂ ಸಹ ಸರಿಯಾಗಿ ತುಂಡಾಗಲಿಲ್ಲ. ಅದು ಬೇರೆ ಬೇರೆ ಯಾವುದಾವುದೋ ರೀತಿಯಲ್ಲಿ ತುಂಡಾಗಿದೆ. ಹಾಗೆ ತುಂಡಾಗಿ ಬೀಳಲಿಲ್ಲ ಅದು. ನಾವೊಂದು ನಮ್ಮ ಹೆದರಿಕೆ ಹೋಗೋಸ್ಕರ ಪುನಃ ಅದಕ್ಕೆ ಕಲ್ಲು ಕೊಟ್ಟು ನಾವು ಗಟ್ಟಿ ಮಾಡಿದ್ದೇವೆ, ಆದರೆ ಅದು ಬೀಳಲಿಲ್ಲ. ಆದ್ದರಿಂದ ಅದು ಸತ್ಯ ಇರ್ಬೋದು. ಆದ್ದರಿಂದ ಅರುಣಾಸುರನು ಭ್ರಮೆಗೊಳಗಾಗಿ ಮೋಹಿನಿಯನ್ನು ಪ್ರೇಮಿಸಲಿಕ್ಕೆ ಹೋಗುವಾಗ ಅವಳು ಅದೃಶ್ಯಳಾದಾಗ ಕೋಪಗೊಂಡು ಅವನದ್ದಾದಂತಹ ಖಡ್ಗದಿಂದ ಬಡ್ದದ್ರಿಂದ ರಕ್ತೇಶ್ವರಿಯ ಶಿಲೆ ಇಬ್ಬಾಗಾಗಿದೆ ಎನ್ನುವಂತಹ ಮಾತನ್ನು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಹಿಂದೂ ಧರ್ಮ ಇರೋದೇ ನಂಬಿಕೆ ಮೇಲೆ, ನಿಜ. ಇನ್ನೊಂದು ಇನ್ನೊಂದು ನಂಬಿಕೆ ಇದೆ. ಯಾರಾದರೂ ಮಿಸ್ ಆಗಿದ್ರೆ ಅಥವಾ ಏನಾದರೂ ವಸ್ತುಗಳು ಕದ್ಕೊಂಡು ಹೋಗಿದ್ರೆ ಇಲ್ಲಿ ಒಂದು ತೆಂಗಿನಕಾಯಿನ ಇಡ್ತಾರೆ, ಇಲ್ಲಿ ಒಂದು ಬ್ರಹ್ಮರ ಸ್ಥಾನದಲ್ಲಿ, ಬ್ರಹ್ಮರ ಗುಡಿಯಲ್ಲಿ. ಅದೇ ರೀತಿಯಾಗಿ ರಕ್ತೇಶ್ವರಿ ಗುಡಿಯ ಮುಂದೆ ಕೂಡ ತೆಂಗಿನಕಾಯಿನ ಇಡ್ತಾರೆ. ಸೊ ಅದು ಕೂಡ ಹಾಗೆ, ಅದರ ಬೇರೆ ವಿಚಾರ ಇದೆ ನೋಡಿ. ರಕ್ತೇಶ್ವರಿಯನ್ನು ತೆಂಗಿನಕಾಯಿ ಇಡುವವರು ಎಲ್ಲರೂ ಶತ್ರು ಸಂಹಾರಕ್ಕೆ ತೆಂಗಿನಕಾಯಿ ಇಡ್ತಾರೆ ಅಂತ ಅರ್ಥ ಅಲ್ಲ. ರಕ್ಷೆಗಾಗಿ ತೆಂಗಿನಕಾಯಿ ಇಡ್ತಾರೆ. ಯಾಕಂದರೆ ನಮ್ಮನ್ನು ಕಾಪಾಡತಕ್ಕಂತಹ ವ್ಯವಸ್ಥೆಗೋಸ್ಕರ ರಕ್ತೇಶ್ವರಿ ಅಂತಲೂ ಇರ್ತದೆ. ರಕ್ತವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವವಳು ಹೇಳಿದರೆ ನಮ್ಮ ದೇಹವನ್ನು ಕಾಪಾಡುವವಳು ಅಂತ ಅರ್ಥ. ಹಾಗಾಗಿ ನನ್ನ ದೇಹ ನಮ್ಮನ್ನು ಕಾಪಾಡ್ತಾಯಿ ಅಂತ ಹೇಳುವಂತಹ ದೃಷ್ಟಿಯಿಂದಾಗಿ ಪ್ರತಿಯೊಬ್ಬನೂ ಬಂದು ಅಲ್ಲಿ ತೆಂಗಿನಕಾಯಿ ಇಟ್ಟು ಪ್ರಾರ್ಥನೆ ಮಾಡತಕ್ಕಂತಹ ಕ್ರಮ ಭಾಳ ಹಿಂದಿನಿಂದ ಇದೆ. ಮೊದಲು ದೇವಸ್ಥಾನಕ್ಕೆ ಬರತಕ್ಕಂತಹ ಭಕ್ತರ ಸಂಖ್ಯೆ ಕಡಿಮೆ ಇತ್ತು, ತೆಂಗಿನಕಾಯಿ ಕಡಿಮೆ ಬರ್ತಿತ್ತು. ಈಗ ಭಕ್ತರ ಸಂಖ್ಯೆ ಹೆಚ್ಚಾಗಿ ತೆಂಗಿನಕಾಯಿ ಹೆಚ್ಚು ಬರ್ತದೆ ಅಷ್ಟೇ. ಹೌದು ಹೌದು. ಇನ್ನೊಂದು ಬಹಳ ಒಂಥರ ತುಂಬ ಮಂದಿಗೆ ಗೊತ್ತಿಲ್ಲ. ಈಗ ಇಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನುವಂಥದ್ದು ಅದು ಕಟೀಲಿನ ಮೇಳ ಅನ್ನೋದು ಎಲ್ಲರೂ ಗೊತ್ತು, ಎಲ್ಲ ಕಡೆ ಆಗ್ತಾ ಇದೆ. ಆದರೆ ಆ ಮೇಳ ಇಲ್ಲಿ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಆ್ಯಕ್ಚುಲಿ ಅದರ ಹಿನ್ನೆಲೆ ತುಂಬ ಮಂದಿಗೆ ಗೊತ್ತಿಲ್ಲ. ಅಂದರೆ ಕಟೀಲ ಮೇಳ ಇಲ್ಲಿ ಕೂಡ ಆಗುತ್ತೆ ಅನ್ನುವಂಥದ್ದು, ಇಲ್ಲಿ ಕೂಡ ಮೋಸ್ಟ್ಲಿ ಮಹಿಷಾಮರ್ದಿನಿ ಎಲ್ಲ ಆಗ್ಬೋದಂತ. ಬಟ್ ಆ್ಯಕ್ಚುಲಿ ಏನಿದೆ ಇದು ಹಿನ್ನೆಲೆ? ಯಕ್ಷಗಾನವನ್ನು ಆರಾಧನಾ ರೂಪದಲ್ಲೇ ಎಲ್ಲರೂ ಕಂಡದ್ದು. ಅದರಲ್ಲಿ ಬರುವಂತಹ ದೇವಿ ಪ್ರತ್ಯಕ್ಷದ ಸಮಯದಲ್ಲಿ ಎದುರಲ್ಲಿ ಕೂತ್ಕೊಂಡ ಬ್ರಾಹ್ಮಣರು ಸ್ವಾಮಿಗಳು ಸಹ ಕೈ ಮುಗಿತಾರೆ. ದೇವಿ ಹಾಕಿದವ ಯಾವ ಜಾತಿ ಅಂತ ನೋಡೋದಿಲ್ಲ. ಹಾಗಾಗಿ ಸ್ವತಃ ದೇವಿಯೇ ಎನ್ನುವಂತಹ ಒಂದು ಕಲ್ಪನೆ. ಮಹಿಷಾಸುರನು ಸ್ವತಃ ಮಹಿಷಾಸುರ ಎನ್ನುವಂತಹ ಕಲ್ಪನೆಯಲ್ಲೇ ನೋಡ್ತಾರೆ. ಆದ್ದರಿಂದಲೇ ಮಹಿಷಾಸುರ ಬರುವಾಗ, ಮಹಿಷಾಸುರನಷ್ಟು ದೊಡ್ಡ ರಾಕ್ಷಸ ಇಲ್ಲ, ಆದ್ದರಿಂದ ಅವ ಬರುವಾಗ ನೇರವಾಗಿ ಮಹಿಷಾಸುರನೇ ಬರಬಾರದು ಎನ್ನುವಂಥದ್ದು ಕಲ್ಪನೆಯಿಂದ ತೂಟೆ ಹೊರಟದ್ದಂತೆ. ಯಾಕೆ ಹೇಳಿದರೆ ನಮ್ಮ ಪ್ರೇತಗಳೆಲ್ಲ ಬೆಂಕಿದ್ದಲ್ಲಿ ಬರುವುದಿಲ್ಲ ಅಂತ. ಹಾಗಾಗಿ ಮಹಿಷಾಸುರನ ವೇಷ ಮಾತ್ರ ಬರಬೇಕು, ಮಹಿಷಾಸುರ ಬರಬಾರ್ದು ಅಂತ ಈ ಕಲ್ಪನೆ ಇದ್ದ ಕಾರಣ ಕಟೀಲ್ನಲ್ಲಿ ದೇವಿ ಮಹಾತ್ಮೆ ಆಟ ಆಗುವಾಗ ಮಧುಕೈಟಬ್ಬರ ವಧೆ ಆದ ಕೂಡಲೇ ಒಂದು ಇದು ಬೂದುಗುಂಬಳಕಾಯಿ ಕಡ್ದಾಕ್ತಾರೆ. ಬೂದುಗುಂಬಳಕಾಯಿ ವಧೆಯ ಸಂಕೇತ. ಮಾಂಸಾಹಾರ ಇದರಲ್ಲೆಲ್ಲ ಅಂತಹ ಪ್ರಕ್ರಿಯೆಗಳಲ್ಲಿ ಬೂದುಗುಂಬಳಕಾಯಿಯನ್ನು ಕಡ್ದಿಡುದು ವಧೆಯ ನಾವು ಒಂದು ಪ್ರತ್ಯಾಮ್ನಾಯ ಬದಲಾಗಿ ಅಂತ. ನಿಮಗೆ ಆಲ್ಟರ್ನೇಟಿವ್ ಶಬ್ದ ಹೇಳಿದೆ, ಆಲ್ಟರ್ನೇಟಿವ್ ಆಗಿ. ಹಾಗೆ ಮಧುಕೈಟಬರ ವಧೆ ಆದ ಮೇಲೆ, ಮಹಿಷಾಸುರನ ವಧೆ ಆದಮೇಲೆ, ಆಮೇಲೆ ಚಂಡಮುಂಡರ ವಧೆ ಆದಮೇಲೆ, ರಕ್ತಬೀಜರ ವಧೆ ಆದಮೇಲೆ, ಆಮೇಲೆ ಶುಂಭನ ಹಿಂಬರ ವಧೆ ಆದಮೇಲೆ ಕಡಿಯುವಂತಹ ಕ್ರಮ ಇದೆ. ಈ ರೀತಿಯಾಗಿ ಅದನ್ನು ನೇರವಾಗಿ ಅದರಲ್ಲಿ ಆರೋಪ ಮಾಡುವ ಕ್ರಮ ಇದ್ದ ಕಾರಣ ಎರಡು ದೇವರು ಇಲ್ಲಿ ಬರಬಾರ್ದು, ಎರಡು ದೇವಿ ಬರಬಾರ್ದು. ಆ ದೃಷ್ಟಿಯಿಂದ ಇದ್ದಿರ್ಬೋದು. ನಾವು ಇಲ್ಲಿ ದೇವಿ ಮಹಾತ್ಮೆ, ಲಲಿತೋಪಾಖ್ಯಾನ ಮತ್ತು ಕಟೀಲು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಕಟೀಲಿನಲ್ಲಿ ಆಗಬಾರದು ಅಂತ ನಿಯಮ ಮಾಡಿಕೊಂಡಿದ್ದಾರೆ. ಅದು ಮತ್ತೊಂದು ಕಥೆ ಇನ್ನೂ ಸತ್ಯ ಹೇಳಿದರೆ ಅದಿಲ್ಲ, ಅದೆಲ್ಲ ಸುಮ್ಮನೆ ಅಂತ ಹೇಳಿಕೊಂಡು ಮಾಡಿದವರು ಇದ್ದಾರೆ. ಮಾಡಿ ಮನೆಗೆ ಹೋಗುವ ಮನೆ ಇರೋದಿಲ್ಲ, ಸುಟ್ಟೋಗಿದೆ. ಆ ಎರಡು ಅಂತಹ ಪ್ರಕರಣ ಇಲ್ಲಿ ಮತ್ತು ಬೇರೆ ಕಡೆಯಲ್ಲಿಯೂ ಪೊಳಲಿ ಸೀಮೆಯಲ್ಲೂ ಎಲ್ಲ ಆದ ಕಾರಣ ಜನರ ನಂಬಿಕೆ ಗಟ್ಟಿಯಾಗಿದೆ. ಬೇಡ ಅಂತ. ಯಾಕೆ ಹೇಳಿದರೆ ಆ ಮಾಡಿದವರು ಯಾರೂ ಉದ್ಧಾರ ಆಗಲಿಲ್ಲ ಆ ಜಾಗದಲ್ಲಿ. ಹಾಗಾಗಿ ಕಟೀಲಿನಲ್ಲಿ ಇಲ್ಲ, ಪೊಳಲಿ ಸೀಮೆಯಲ್ಲೂ ಇಲ್ಲ ಅಂತ ಮಾಡಿಕೊಂಡಿದ್ದಾರೆ. ಬಪ್ಪನಾಡಿನ ಗದ್ದೆಯಲ್ಲಿ ಇರ್ಬೋದು, ಈಗ ತುಂಬ ಕಡೆಯಲ್ಲಿ ಅಂತಹ ಜಾಗದಲ್ಲಿ ಇಲ್ಲ ಎನ್ನುವಂತಹ ಒಂದು ಪ್ರಕ್ರಿಯೆ ಎಲ್ಲಿ ದೇವಿದ್ದು ಪ್ರಧಾನವಾಗಿ ಉಂಟು. ರಕ್ತೇಶ್ವರಿದ್ದಿಲ್ಲ, ದೇವಿದ್ದು ಮಾತ್ರ. ಸಾತ್ವಿಕವಾದ ದೇವಿಯ ರೂಪದ್ದು ಎಲ್ಲಿ ಪ್ರಧಾನವಾಗಿ ಉಂಟು ಅಲ್ಲೆಲ್ಲ ದೇವಿ ಮಹಾತ್ಮೆ ಆಗಬಾರದು ಅಂತ ನಂಬಿಕೆ ಹೊರಟಿದೆ. ಹಾಂ. ಇನ್ನೊಂದು, ಇಲ್ಲಿ ಗರ್ಭಗುಡಿಗೆ ಬಂದು ಕಟೀಲು ತಾಯಿಗೆ ಕೈ ಮುಗಿದ ನಂತರ, ತೀರ್ಥ ಪ್ರಸಾದ ತಗೊಂಡ ನಂತರ ಹೊರ ಬಂದು ರಕ್ತೇಶ್ವರ ತಾಯಿಗೆ ಕೈ ಮುಗಿಬೇಕು ಅನ್ನುವಂಥ ನಂಬಿಕೆ ಕೂಡ ಇರುವಂಥದ್ದು. ಅಲ್ಲಿ ಕೈ ಮುಗಿದ್ರೆ ನಿಜಕ್ಕೂ ನಿಮ್ಮೆಲ್ಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವಂಥದ್ದು. ಎರಡೂ ಕ್ರಮವಿದೆ. ಮೊದಲು ಅಲ್ಲಿ ಕೈ ಮುಗಿದು, ಯಾಕೇಳಿದ್ರೆ ನಮಗೆ ರಕ್ಷೆಗಾಗಿ ಮೊದಲು ಪ್ರಾರ್ಥನೆ ಮಾಡಿ ವಿಘ್ನಗಳೆಲ್ಲ ನಿವಾರಣೆ ಆಗಬೇಕು. ನಾವು ಮೊದಲು ಗಣಪತಿಗೆ ಯಾಕೆ ಕೈ ಮುಗಿತೇವೆ ಹೇಳಿ, ವಿಘ್ನಗಳೆಲ್ಲ ಹೋಗಬೇಕು, ಆಮೇಲೆ ನಮಗೆ ಪುಷ್ಟಿ ಕಾರ್ಯ ಮಾಡೋದು.
ಹಾಗಾಗಿ ಕೆಲವರು ರಕ್ತೇಶ್ವರಿಯ ಕೈ ಮುಗ್ದು ಒಳಗೆ ಬರ್ತಾರೆ. ಕೆಲವರ ನಂಬಿಕೆ ಅದು ನಮ್ಮಲ್ಲಿ ಒಂದು ದೇವರು ದೈವ ಅಂತ ಕಲ್ಪನೆ ಇದೆ. ದೈವ ದೇವರಿಗಿಂತ ಸಣ್ಣದು ಅಂತ ಕಲ್ಪನೆ. ರಕ್ತೇಶ್ವರಿಯನ್ನು ನಮ್ಮಲ್ಲಿ ದೈವ ಅಂತ ಒಂದು ಕಲ್ಪಿಸುವಂತಹ ಒಂದು ಪದ್ಧತಿ ಇದೆ. ಹಾಗಾಗಿ ದೈವ ಆದದ್ರೂ ಸ್ವಲ್ಪ ಕೆಳಗೆ ಅಂತ, ಆದ್ದರಿಂದ ದೇವರಿಗೆ ಕೈ ಮುಗಿದು ಅಲ್ಲಿ ಹೋಗಬೇಕು ಅಂತ ಎನ್ನುವುದು. ನಮ್ಮಲ್ಲಿ ರಕ್ತೇಶ್ವರಿಗೆ ಅಂತ ಕೋಲಾಗಿದೆಲ್ಲ ಇಲ್ಲ, ನಮ್ಮಲ್ಲಿ ಸಾತ್ವಿಕವಾಗಿ ಆರಾಧನೆ ಅಂತಹ ಕ್ರಮ ಇದ್ದ ಕಾರಣ ಆ ನಂಬಿಕೆ ಇದ್ದವರು ಮತ್ತೆ ಹೋಗಿ ಕೈ ಮುಗಿತಾರೆ. ಎರಡೂ ಕ್ರಮವೂ ಇದೆ ಇಲ್ಲಿ. ಹೌದೌದು. ಇನ್ನೊಂದು ನೀವಾಗಲೇ ಹೇಳಿದ್ರಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ರಿ ಯಾವುದು ಈ ಒಂದು ರಕ್ತೇಶ್ವರ ತಾಯಿಯ ಸನ್ನಿಧಿಯನ್ನು ಒಂದು ಬ್ರಹ್ಮಕಲಶ ಮಾಡಬೇಕು, ಅದನ್ನೊಂದು ಅಭಿವೃದ್ಧಿ ಪಡಿಸಬೇಕು ಅಂತ. ಇದೀಗ ಬೆಳ್ತಂಗಡಿಯ ಜೊತೆಗೆ ಬರೋಡದಾಗಿರುವಂಥ ಉದ್ಯಮ ಆಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಅವರು ಅದರ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೀವೇನು ಹೇಳಿ? ಬರೋಡ ಶಶಿಧರ್ ಶೆಟ್ಟರು ಬಹಳ ವರ್ಷಗಳಿಂದ ಕಟೀಲಿನ ಭಕ್ತ, ಏನು ನಿನ್ನೆ ಮೊನ್ನೆ ಬಂದವರಲ್ಲ. ಅವರೇ ನಿನ್ನೆ ಕತೆ ಹೇಳಿದ ಹಾಗೆ ಮೊದಲು ಅವರ ತಾಯಿಯೊಂದಿಗೆ ಬರುವಾಗ ಇಲ್ಲಿ ಹೂವಿನ ಪೂಜೆಗೆ ಬಂದು ಇಲ್ಲೇ ಶಾಲೆಯಲ್ಲಿ ಮಲಗ್ತಾ ಇದ್ರಂತೆ. ಅವರು ಹಿಂದೆ ಹೋಗ್ಲಿಕ್ಕೆ ಬಸ್ ಇಲ್ಲ. ಹಾಗೆ ಅವರ ಕಟೀಲಿನ ಸಣ್ಣಂದಿನಿಂದ ಕಟೀಲಿನ ನಂಟು ಅವರಿಗಿತ್ತು. ಕಟೀಲಿಗೆ ಬರುವಷ್ಟು ಸಾಲ ಬರುವಾಗ ಕಟೀಲಿನಲ್ಲಿ ಅನ್ನದಾನ ಸೇವೆ ಮಾಡ್ಕೊಂಡು ಹೋಗೋದು. ಇಲ್ಲಿ ಏನು ಬೇರೆ ರೀತಿಯಾದಂತಹ ಪ್ರಾಜೆಕ್ಟ್ ಒಬ್ಬರಿಂದ ತೆಗೆದುಕೊಳ್ಳುವಂತಹ ಕ್ರಮ ಉಂಟು ಅಂತ ಅವ್ರಿಗೆ ಗೊತ್ತಿರಲಿಲ್ಲೋ ಏನು ಗೊತ್ತಿಲ್ಲ. ಆದರೂ ಇಲ್ಲಿ ಬಂದಷ್ಟು ಎಷ್ಟು ಸಲ ಬರ್ತಾರೆ ಅಷ್ಟು ಸಲ ಅನ್ನದಾನ ಸೇವೆ ಅವರದ್ದು. ಈ ಕ್ರಮದಲ್ಲೇ ಕಟೀಲಿಗೆ ಅವರಿಗೆ ಅನುಕೂಲ ಕೊಟ್ಟ ಮೇಲೆ ಮಾಡ್ತಾಯಿದ್ರು. ಇತ್ತೀಚೆಗೆ ನನ್ನ ಅಣ್ಣನಲ್ಲಿ ಬಂದು ಏನಾದರೂ ಸೇವೆ ಇದ್ದರೆ ಹೇಳಿ ದೇವರಿಗೆ ಮಾಡುವ ಅಂತ ಅವರು ಹೇಳುವಾಗ ಅಣ್ಣ ಹೇಳಿದರೆ ನಮಗೊಂದು ರಕ್ತೇಶ್ವರಿ ಒಂದು ಈಗ ಬಾಕಿ ಉಂಟು, 5 ನಿಮಿಷದಲ್ಲಿ ಅದಕ್ಕೆ ಆಯಿತು ಅಂತ ಹೇಳಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ಅಂತ ಹೇಳಿ ಹೋಗಿ ಆಯಿತು. ಅವರು ಎಸ್ಟಿಮೇಟ್ ಅದಕ್ಕೆ ವಾಸ್ತು ಅವರಲ್ಲಿ ನಾವು ಕನ್ಸಲ್ಟ್ ಮೊದಲೇ ಆಗಿದ್ದೆವು. ಅವರು ಒಂದು ಡಿಸೈನ್ ಕೊಟ್ಟಿದ್ದರು, ಅದನ್ನು ಎಸ್ಟಿಮೇಷನ್ ಮಾಡಿ ಫೋನ್ ಮೂಲಕ ಹೇಳುವಾಗಲೇ ಮಾಡಿ ಮುಂದುವರಿಸಿ, ಕಾಯ್ದು ಬೇಡ ನಾನು ನಾಡ್ದು ಯಾವುದೋ ಒಂದು ತಾರೀಕು ಹೇಳಿದರು ಅವರು, ಬರ್ತಾ ಇದ್ದೇನೆ ಆಗ ನಿಮಗೆ ಸಿಗ್ತೇನೆ ಅಂತ ಹೇಳಿದರು. ಕಟೀಲಿನ ಜಾತ್ರೆ ದಿವಸ ಅದಕ್ಕೆ ಒಂದು ಮುಹೂರ್ತ ಮಾಡಿದ್ದೆವು ನಾವು ಹೋದ ವರ್ಷ. ಆಮೇಲೆ ಅವರು ಬಂದ ದಿವಸ ಆ ದಿವಸ ಬರಲಿಕ್ಕಾಗಲಿಲ್ಲ. ಅವರು ಬಂದ ದಿವಸ ಕಾಂಟ್ರಾಕ್ಟರ್ಗೆ ಅಡ್ವಾನ್ಸ್ ಮಾಡಿ ಹೋದರು. ಆಮೇಲೆ ಆನ್ಲೈನಲ್ಲಿ ಅವರಿಗೆ ಪೇಮೆಂಟ್ ಮಾಡಿದರು. ಅತ್ಯಂತ ಸುಂದರವಾದಂತಹ ಗರ್ಭಗುಡಿ ಸಿದ್ಧ ಆಗಿದೆ. ಓಕೆ, ಇನ್ನೊಂದು ಇಲ್ಲಿ ಕುದ್ರು ಅಂತ ಹೇಳಿದ್ರೆ, ಕುದ್ರು ಮತ್ತು ಗರ್ಭಗುಡಿದ 3 ಸನ್ನಿಧಿಯಿಂದ 3 ಸನ್ನಿಧಿ ವಿಶೇಷತೆ ಆಗಲೇ ಹೇಳಿದ ಹಾಗೆ ಅರುಣಾಸುರನನ್ನು ಕೊಂದಂತಹ ಜಾಗ ಏನು ಉಂಟು ಅದನ್ನು ಮೂಲ ಕುದುರಿನಲ್ಲಿರತಕ್ಕಂಥ ಭ್ರಾಮರಿ ಅಂತ ನಾವು ಆರಾಧನೆ ಮಾಡ್ತೇವೆ. ನಂದಿನಿಗೆ ಅನುಗ್ರಹ ಮಾಡಲಿಕ್ಕೆ ಜನ್ಮ ನಡೆದಂತಹ ಜಾಗಕ್ಕೆ ದುರ್ಗಾಪರಮೇಶ್ವರಿ ಅಂತ ಹೆಸರು. ಭಕ್ತರ ಅನುಗ್ರಹಕ್ಕಾಗಿ ರಕ್ಷೆಗಾಗಿ ಉದ್ಭವವಾದಂತಹ ಜಾಗಕ್ಕೆ ರಕ್ತೇಶ್ವರಿ ಅಂತ ಹೆಸರು. ಹಾಗೆ ಇನ್ನು ಇದಲ್ಲದೆ ನಮ್ಮಲ್ಲಿ ಸನ್ನಿಧಾನಗಳಿವೆ. ಧೂಮಾವತಿ, ಆಮೇಲೆ ಚಾಮುಂಡಿ ಅಂತಿದೆ ಮೇಲೆ ಗುಡ್ಡದಲ್ಲಿ. ನಮ್ಮ ಕುದುರಿನಲ್ಲಿ ವ್ಯಾಘ್ರ ಚಾಮುಂಡಿ, ಬಿಲ್ಚಂಡಿ ಅಂತ ಏನಾದರೂ ಇದೆ. ಇಲ್ಲಿ ಬ್ರಹ್ಮರ ಗುಡಿ ಇದೆ. ಹೀಗೆ ಬೇರೆ ಸನ್ನಿಧಾನಗಳು ಮತ್ತು ನಾಗನ ಸನ್ನಿಧಾನ ಇದೆ, ಎಲ್ಲ ಇದೆ. ಇಲ್ಲಿ ಎಲ್ಲದಕ್ಕೂ ಒಂದೊಂದು ವಿಶೇಷತೆ ನಾಗನಿಗೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಮ್ಮ ಮೂಲ ಕುದುರೆಗೆ ಹೋದರೆ ನಿಮಗೊಂದು 30 ರಿಂದ 40 ಹುತ್ತಗಳು ಸಿಗ್ತದೆ. ಅಲ್ಲಿ ಇರುವುದೇ ನಾಗನ ಸನ್ನಿಧಾನ. ಇಲ್ಲಿ ಯಾವ ಬ್ರಹ್ಮಕಲಶ ಆಗೋದಾದರೂ ಇಲ್ಲಿ ನಾಗಮಂಡಲ ಆಗಬೇಕು ಅಂತ ಇಲ್ಲಿಯ ಒಂದು ಕಲ್ಪನೆ ಇದೆ. ಹಾಗಾಗಿ ನಾಗನಿಗೂ ವಿಶೇಷವಾಗಿ ಪ್ರತಿ ಪಂಚಮಿ ಇಲ್ಲಿ ಪಂಚಾಮೃತ ಆಗುವಂಥ ಕ್ರಮ, ಒಂದು ಭಕ್ತಾದಿಗಳದ್ದು ತಂಬಿಲ ಇದೆಲ್ಲ ಬರ್ತದೆ. ನಾಗನಿದ್ದು ಚೆನ್ನಾಗಿ ನಡೀತದೆ. ಚಾಮುಂಡಿಗೆ ಪ್ರತಿ ವಾರಕ್ಕೊಮ್ಮೆ ಹೋಗಿ ಅಲ್ಲಿ ತೆಂಗಿನಕಾಯಿ ಹೊಡಿಲಿಕ್ಕೆ ಉಂಟು. ಅಲ್ಲಿ ಸಹ ಭಕ್ತಾದಿಗಳು ಬರ್ತಾರೆ. ಋಷಭ ಸಂಕ್ರಾಂತಿ ದಿವಸ ಪರ್ವ ಅಂತ ಇಡೀ ಊರಿನವ್ರು ಬಂದಲ್ಲಿ ಎಲ್ಲ ಆಗಲಿಕ್ಕೆ ಉಂಟು. ಆಮೇಲೆ ಅಷ್ಟಮಿಯ ಮೊಸರುಡಿಕೆ ದಿವಸ ಆಗತಕ್ಕಂತಹ ಕೋಲ ಚಾಮುಂಡಿಗೆ ಅಂತ ಲೆಕ್ಕ ಮಾಡೋದು ನಮ್ಮ ದೇವಸ್ಥಾನದವರೇ, ಚಾಮುಂಡಿಗೆ ಅಂತ ಲೆಕ್ಕ. ಅದೇ ರೀತಿ ಬ್ರಹ್ಮರಲ್ಲಿ ಕಳೆದು ಹೋದ ವಸ್ತುಗೆ ತೆಂಗಿನಕಾಯಿ ಹಾಕೋದು, ಭೋಗ ಕೊಡುವಂಥದ್ದು ಕ್ರಮ ಇದೆ. ಎಷ್ಟೋ ಜೋಯಿಸರು ಹೇಳ್ತಾರೆ. ಅಲ್ಲಿಯೂ ಸಹ ದೇವಸ್ಥಾನದ ಉತ್ಸವದ 6ನೇ ದಿವಸ ಅಲ್ಲೊಂದು ಪರ್ವ ಆಗುವಂತಹ ಕ್ರಮ ಇದೆ. ಪ್ರತಿ ಸಂಕ್ರಾಂತಿಗೆ ನಮ್ಮ ರಕ್ತೇಶ್ವರಿಯಲ್ಲಿ ಪರ್ವ ಆಗಬೇಕು. ಹಾಗೆ ಪ್ರತಿ ದಿವಸವೂ ನಮ್ಮ ಮೂಲಸ್ಥಾನದಲ್ಲಿ 2 ಹೊತ್ತು ಪೂಜೆ ಆಗಬೇಕು. ಆಮೇಲೆ ವಿಶೇಷವಾಗಿ ಜಾತ್ರೆಯ 3ನೇ ದಿವಸ ಅಲ್ಲಿ ಸಹ ಒಂದು ವಿಶೇಷವಾಗಿ ವಾರ್ಷಿಕೋತ್ಸವ ಕಲಶಾಭಿಷೇಕ ಎಲ್ಲ ಆಗಲಿಕ್ಕೆ ಉಂಟು. ಎಲ್ಲ ನಮ್ಮಲ್ಲಿ ಪರಿವಾರಗಳಿಗೂ ಸಹ ಒಳ್ಳೆಯ ಪೂಜಾ ಕ್ರಮಗಳು ಭಾಳ ಹಿಂದಿನಿಂದ ನಡೀತಾ ಇದೆ. ಇನ್ನು ನಾಡಿದ್ದು 2ನೇ ತಾರೀಕಿಗೆ ಬ್ರಹ್ಮಕಲಶ ಏನೆಲ್ಲ ಕಾರ್ಯಕ್ರಮ ಇರುತ್ತೆ, ಯಾವ ಥರ ವಿಧಿವಿಧಾನ ಇರುತ್ತೆ? ಬ್ರಹ್ಮಕಲಶ ಆಗುವ ದಿವಸ ನಾನು ಈಗಾಗಲೇ ಇದರಲ್ಲಿ ಪಟ್ಟಿಯಲ್ಲಿ ನಮ್ಮ ಇನ್ವಿಟೇಷನಲ್ಲಿ ಇದೆ. ಹಿಂದಿನ ದಿವಸ ನಾವು ಬಿಂಬಾಧಿವಾಸ, ಈಗ ಏನು ಸಂಕೋಚದಲ್ಲಿ ನಾವು ಇಟ್ಟಿದ್ದೇವೆ ಕಲಶವನ್ನು, ಬಿಂಬಾಧಿವಾಸ ಅಂತ ಹೇಳ್ತಾರೆ. ಬಿಂಬ ಇದ್ದರೆ ಬಿಂಬವನ್ನು ಇಡೋದು, ಬಿಂಬದ ಪ್ರತೀಕವಾಗಿ ಕಲಶವನ್ನು ಇಟ್ಟಿದ್ದೇವೆ. ಅದನ್ನು ಅಧಿವಾಸ ಮಾಡಿ ಆ ದಿವಸ ಅಧಿವಾಸ ಹೋಮ ಎಲ್ಲ ಮಾಡಿ ಮುಗಿಸ್ತೇವೆ. ಮರು ದಿವಸ ಅದನ್ನು ದೇವರಿಗೆ ಪುನಃ ಸಾನ್ನಿಧ್ಯವನ್ನು ಅದಕ್ಕೆ ತುಂಬಿಸಿ ಪ್ರತಿಷ್ಠೆ ಅಂತ ಹೇಳ್ತಾರೆ, ಅಲ್ಲಿ ಆಗ್ತದೆ. ಆಮೇಲೆ 108 ಕಲಶಾಧಿವಾಸ ಹೋಮ ಆಗ್ತದೆ. ಆ ಕಲಶಾಭಿಷೇಕ ಬ್ರಹ್ಮಕಲಶ, ಅದಕ್ಕೆ ಬೇಕಾದ ಹೋಮಗಳಿವೆ. ಹಿಂದಿನ ದಿವಸ ಬಿಂಬಾದಿವಾಸ ಮಾಡಿ ಭದ್ರಕ ಮಂಡಲ ಪೂಜೆ ಅಂತಿದೆ, ಸುಕೃತ ಹೋಮ, ಈ ವಿಶೇಷ ಹೋಮಗಳು, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮಗಳು ಇದೆಲ್ಲ ನಡೀತದೆ. ಹಾಗೆ ಮರು ದಿವಸ ಅಧಿವಾಸ ಹೋಮ ಅಂತ ಎಲ್ಲ ಆಗಿ ಆಮೇಲೆ ಇದನ್ನು ದೇವರಿಗೆ
ಅಭಿಷೇಕ ಮಾಡಿ ಸಾನ್ನಿಧ್ಯ ಆದಮೇಲೆ ಮಹಾನ್ಯಾಸ ಮಾಡಿ ಆಮೇಲೆ ದೇವರಿಗೆ ವಿಶೇಷವಾದಂಥ ಪೂಜೆ ಆಗ್ತದೆ. ಅದೇ ದಿವಸ ರಾತ್ರಿ ನಾವು ಪರ್ವ ಮಾಡ್ತೇವೆ. ಆವಾಗ ಆ ಪ್ರಕ್ರಿಯೆಗಳು ಪೂರ್ಣ ಆಗ್ತದೆ. ಹೌದು. ಅದಾದ ಮೇಲೆ ಒಂದು ಸಭಾ ಕಾರ್ಯಕ್ರಮ, ಒಂದು ಅದರ ನೇರದಲ್ಲಿ ಎದುರಲ್ಲಿ ನಾವೊಂದು ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಜನರಿಗೆ ಒಳ್ಳೆಯ ಸಂದೇಶ ಕೊಡಬೇಕೆನ್ನುವಂತಹ ಒಂದು ಉದ್ದೇಶದಿಂದ. ಅದರೊಟ್ಟಿಗೆ ಬರೋಡ ಶಶಿಧರ ಶೆಟ್ಟರಿಗೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಕಂಡಾಗ ಮುತ್ತೈದೆಯರ ಪೂಜೆ, ಯಾಕೆಳಿದರೆ ದೇವಿಯನ್ನು ಆರಾಧನೆ ಮಾಡುವಾಗ ಮುತ್ತೈದೆಯರ ಪೂಜೆ ಮಾಡತಕ್ಕಂತಹ ಕ್ರಮ ಇದೆ. ಅದರಿಂದ ನಾವು ಅದನ್ನು ಒಂದು ಅವರಿಗೆ ಸಲಹೆ ಕೊಟ್ಟಾಗ ಅದಕ್ಕೂ ಅವರು ಸಿದ್ಧರಾದರು. ಆದ್ದರಿಂದ ನಾಡಿದ್ದು 2ನೇ ತಾರೀಕು ಸಭಾ ಕಾರ್ಯಕ್ರಮ ಮುಗ್ದ ಕೂಡಲೇ ಅಲ್ಲೇ ನಾವು ಅದರಲ್ಲಿ ಪೆಂಡಾಲ್ ಹಾಕಿ ಜನರನ್ನು ನಿಲ್ಲಿಸ್ತೇವೆ. ಕಾರ್ಯಕ್ರಮ ಆದ ಕೂಡಲೇ ಅವರ ಕೈಯಿಂದ ಸ್ವಲ್ಪ, ಮತ್ತು ಅವರಿಗೆ ಪಕ್ಕ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಕೆಲಸಗಳಿರ್ತವೆ, ಮತ್ತು ನಾವೇ ಕೊಡ್ತೇವೆ. ಸೀರೆಯನ್ನು ಮುತ್ತೈದೆಯರ ಸಂಕಲ್ಪದಲ್ಲಿ ಸೀರೆಯನ್ನು ಒಂದು ಕೊಟ್ಟು ಪೂಜೆ ಮಾಡತಕ್ಕಂತಹ ಕ್ರಮವನ್ನು ನಾವು ಇಟ್ಕೊಂಡಿದ್ದೆ. ಪೂಜೆ ಹೇಳಿದರೆ ಏನಿಲ್ಲ, ಕೊಡುವುದೇ ಪೂಜೆ. ಹಾಗಾಗಿ ಯಾರು ಸೀರೆ ಉಟ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಒಂದು ಸೀರೆಯನ್ನು ಕೊಡತಕ್ಕಂತಹ ಸಂಕಲ್ಪ. ಅದಕ್ಕೆ ಬರೋರ ಶಶಿಧರ ಶೆಟ್ಟರು ಉದಾರಿಯಾದದರಿಂದ ಸಿದ್ಧರಾಗಿದ್ದಾರೆ. ಅದು ನಡೆದು ನಡೀಲಿಕ್ಕಿದೆ. ಆಮೇಲೆ ದೇವರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ದೇವರ ಪ್ರಸಾದ ರೂಪವಾಗಿ ಭೋಜನದ ವ್ಯವಸ್ಥೆ ಬಂದ ಎಲ್ಲ ಭಕ್ತಾದಿಗಳಿಗೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ದೇವರ ರಕ್ತೇಶ್ವರಿಯ ಪ್ರಸಾದ ತಗೊಂಡು ಬರೋಡ ಶಶಿಧರ ಶೆಟ್ಟರಿಗೆ ಅನುಕೂಲ ಆಗುವ ಹಾಗೆ ದೇವರಲ್ಲಿ ಪ್ರಾರ್ಥಿಸಿ ಆ ಸೀರೆಯನ್ನು ಪಡ್ಕೊಂಡು ಊಟ ಮಾಡ್ಕೊಂಡು ಹೋಗಬೇಕು. ಈ ಕಟೀಲಿಗೆ ಕೇವಲ ನಮ್ಮ ಜಿಲ್ಲೆಯವರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ ಇರ್ಬೋದು, ದೇಶ ವಿದೇಶದಿಂದ ಕೂಡ ಬರ್ತಾರೆ. ಸೊ ನಾಡಿನ ಕಾರ್ಯಕ್ರಮಕ್ಕೆ ಜನಗಳಿಗೆ ಏನು ಹೇಳಿ? ಈಗ ನೀವೇ ಹೇಳಿದಂತೆ ಕಟೀಲು ಎನ್ನುವಂಥದ್ದು ಇಡೀ ಜಗನ್ಮಾತೆ. ಅವಳು ಜಗನ್ಮಾತೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ. ತಾಯಿಯಾಗಿರೋದ್ರಿಂದ ಮುಂಬೈಯ ಪ್ರತಿಯೊಂದು ಹೋಟೆಲ್ಗೆ ಹೋದರೂ ಅಥವಾ ಒಂದು ಮನೆಗೆ ಹೋದರೂ ಕಟೀಲು ಇದಿರ್ತದೆ. ಹಾಗೆ ಎಲ್ಲ ಕಡೆಯಲ್ಲೂ ನಮ್ಮ ಭಕ್ತರಿದ್ದಾರೆ. ಈಗ ವಿಶೇಷವಾಗಿ ತಮಿಳುನಾಡು, ಆಂಧ್ರ ಮತ್ತು ಬೆಂಗಳೂರು ಆ ಸೈಡ್ನ ತುಂಬ ಭಕ್ತರು, ಸುಮಾರು 30-40% ಭಕ್ತರು ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಸೇವಾ ರಶೀದಿ ಮಾಡಿ ಒಳಗೆ ಬರುವಾಗಲೇ ರಕ್ತೇಶ್ವರಿ ಸಿಗುವಂಥದ್ದು. ಪ್ರತಿಯೊಬ್ಬರು ಇಷ್ಟವರೆಗೂ ಕೈ ಮುಗಿದಿದ್ದೀರಿ, ಇನ್ನು ಮುಂದೆಯೂ ಕೈ ಇದ್ದೀರಿ. ಹಾಗೆ ಎಲ್ಲ ಭಕ್ತರು ನಾಡಿದ್ದು ದಿವಸ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಊಟ ಮಾಡಿಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತೇನೆ. ಇದೀಗ ನಮ್ಮ ಜೊತೆ ಕಟೀಲಿನ ಪ್ರಧಾನ ಅರ್ಚಕರಾಗಿರುವಂತಹ ಅನಂತ ಪದ್ಮನಾಭ ಅಸ್ರಣ್ಣರಿದ್ದಾರೆ. ನಮಸ್ತೆ ಅಸ್ರಣ್ಣರೇ. ತುಂಬಾ ವರ್ಷಗಳಿಂದ ಕಾಯ್ತಿರುವಂತಹ ದಿನ ಹತ್ತಿರ ಬರ್ತಾ ಇದೆ. ರಕ್ತೇಶ್ವರಿ ಸನ್ನಿಧಿಯ ಬ್ರಹ್ಮಕಲಶೋತ್ಸವ. ಬರೋಡ ಶಶಿಧರ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಅವರ ಒಂದು ಭಕ್ತನಾಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಅಸ್ರಣ್ಣರಾಗಿ ತುಂಬಾ ವರ್ಷದಿಂದ ಸೇವೆ ಮಾಡಿರುವಂತವರು, ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ ನೋಡಿ? ಖುಷಿ ಕ್ಷೇತ್ರ ಒಳಗಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಹಾಗೆ ಈ ತಾಯಿಯ 3 ಸನ್ನಿಧಾನ ಇಲ್ಲಿ ಸ್ವಯಂ ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ. ಒಂದು ನಮ್ಮ ಮೂಲ ಸ್ಥಳವಾಗಿರತಕ್ಕಂತಹ ಕಟಿ ದುರ್ಗಾ ಪರಮೇಶ್ವರಿಯ ಈ ಸನ್ನಿಧಾನ, ಇಲ್ಲಿ ಲಿಂಗ ಸ್ವರೂಪದಲ್ಲೇ ದೇವರು ಇರೋದು. ಅದರ ಅಡಿ ಎಲ್ಲಿವರೆಗೆ ಅಂತ ನಮಗೆ ಗೊತ್ತಿಲ್ಲ. ಅದರ ನಂತರ ಅದರ ಮೂಲ ಸ್ಥಳ ಕುದುರು ಅಂತ ನಾವು ಅದಕ್ಕೆ ಏನು ಹೇಳ್ತೇವೆ, ಅದು ಸಹ ಸುತ್ತ ನದಿ ಮಧ್ಯದಲ್ಲಿ ಇರತಕ್ಕಂತಹ ಕ್ಷೇತ್ರ. ಅಲ್ಲಿ ಸಹ ಲಿಂಗ ಇದೆ. ಅದಕ್ಕೆ ಅದರೂ ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ. ಮತ್ತು ಈ ರಕ್ತೇಶ್ವರಿಯ ಸನ್ನಿಧಾನ, ಈ ರಕ್ತೇಶ್ವರಿ ಸನ್ನಿಧಾನವು ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ. ಅದನ್ನು ಈಗ ಜೀರ್ಣೋದ್ಧಾರ ಮಾಡುತ್ತದೆ ಅಂತ ಬಿಟ್ಟರೆ ಅದು ಸ್ವಯಂ 3 ಸನ್ನಿಧಾನವು ಸ್ವಯಂ ಆಗಿರತಕ್ಕಂಥ ಸನ್ನಿಧಾನ. ಬೇರೆ ಅದಕ್ಕೆ ಬಿಂಬವನ್ನು ಹೊರಗಿಟ್ಟು ಜೀರ್ಣೋದ್ಧಾರ ಮಾಡಿ ಹಾಗೆಲ್ಲ ಇಲ್ಲ. ಬಿಂಬ ಇದ್ದಲ್ಲೇ ಇರ್ತದೆ. ಅದಕ್ಕೆ ನಾವೊಂದು ರೂಪ ಚೆನ್ನಾಗಿ ಇದು ಮಾಡೋದು. ಈಗ ಒಂದು ಒಳ್ಳೆಯ ಮೂರ್ತಿ ಇದ್ದರೆ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಶುಭ್ರಗೊಳಿಸಿ ನಾವು ಅದನ್ನು ಲೋಕಮುಖಕ್ಕೆ ಚೆಂದ ಕಾಣುವ ಹಾಗೆ ಹೇಗೆ ಮಾಡ್ತೇವೋ ಅದೇ ರೀತಿ ಹಾಗೆ ಮಾಡೋದು ಬಿಟ್ಟರೆ ಮತ್ತೆ ಅದು ಏನು ಮಾಡಲಿಕ್ಕಿಲ್ಲ. ಆದರೆ ಜನರ ಅನುಗ್ರಹ ದೃಷ್ಟಿಯಿಂದ ಒಂದು ಕ್ಷೇತ್ರದಲ್ಲಿ ಹೇಗೆ ಅಂತ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಬೇಕು ಅಂತ ಉಂಟು. ಇಲ್ಲಿ ಮೊನ್ನೆ 2020ನೇ ಇಸವಿಯಲ್ಲಿ ಬ್ರಹ್ಮಕಲಶ ಆಗಿದೆ. ಆದರೆ ಇದನ್ನು ಪೂರ್ಣವಾಗಿ ಇದು ಆಗ ಜೀರ್ಣೋದ್ಧಾರ ಮಾಡಲಿಲ್ಲ. ಅದು ತುಂಬ ಒಡಕುಗಳೆಲ್ಲ ಅದರಲ್ಲಿ ಇತ್ತು. ಅದನ್ನೆಲ್ಲ ಪೂರ್ಣವಾಗಿ ಪರಿಮಾರ್ಜನೆಗೊಳಿಸಿ ಹೊಸತ್ತಾಗಿರತಕ್ಕಂಥ ಒಳ್ಳೆ ರೀತಿಯ ಶಾಸ್ತ್ರೀಯವಾಗಿರತಕ್ಕಂತಹ ಹೇಗೆ ರಕ್ತೇಶ್ವರ ಸನ್ನಿಧಾನ ಅಂದರೆ ಅದು
ಇರಬೇಕು. ಆ ರೀತಿಯ ಸನ್ನಿಧಾನವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬರೋ ಸೆಷನ್ನ ಅವರು ಹೇಗಂತಂದರೆ, ಬರೋಡದಿಂದ ಊರಿಗೆ ಬಂದಾಗ ಎಷ್ಟು ಸಲ ಊರಿಗೆ ಬರ್ತಾರೋ ಅಷ್ಟೂ ಸಲವು ಕಟೀಲಮ್ಮನಿಗೆ ಬಂದು ಅನ್ನದಾನ ಮಾಡತಕ್ಕಂಥ ಒಬ್ಬ ಮಹನೀಯ ವ್ಯಕ್ತಿ ಅವರು. ಅಷ್ಟು ಮಾತ್ರ ಅಲ್ಲ, ಅವರ ಮನೆ ಹೇಗೆ ಅಂತ ಹೇಳಿದರೆ, ಅವರು 6 ಜನ ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿರು. ಅಷ್ಟು ಒಂದು ಐಕ್ಯಮತ್ಯ ಇರತಕ್ಕಂತಹ ಒಂದು ಮನೆತನ. ಅಂತಹ ಶಶಣ್ಣವರಿಗೆ ಆ ತಾಯಿಯ ಸೇವೆ ಮಾಡತಕ್ಕಂಥ ಸೌಭಾಗ್ಯ ಇವತ್ತು ಪ್ರಾಪ್ತಿಯಾಗಿದೆ. ಹಾಗೆ ಅವ್ರ ಪ್ರೀತಿಯಿಂದ ಹೇಳಿದ ಕೂಡಲೇ ಓಕೆ ಅಂತ ಹೇಳಿ ಆಯಿತು, ಖಂಡಿತ ಅಂತ ಹೇಳಿ ಆಯಿತು. ಅಷ್ಟು ಅವರಿಗೆ ಅದರ ಈ ದೇವರ ಬಗ್ಗೆ ಅಷ್ಟು ಅನನ್ಯ ಭಾವನೆ ಇರುವರಾದ ಕಾರಣ ಇವತ್ತು ಅದಕ್ಕೆ ಪೂರ್ತಿಯಾಗಿ ನಾವು ಎಂತ ಹೇಳಿದ್ರೆ ನಾಳೆ ಎಲ್ಲರಿಗೂ ಸೀರೆ ಕೊಡಬೇಕು ಅಂತ ಅವರ ಮನೋಭಾವನೆ. ಹಾಗೆ ತಾಯಿಗೆ ಇಲ್ಲಿ ಲಲಿತಾ ಪಂಚಮಿ ದಿವಸ ಇಲ್ಲಿ ವಸ್ತ್ರ ಹಂಚುತ್ತದೆ. ಹಾಗೆ ಈ ದಿವಸವೂ ಹಂಚಬೇಕು ಅಂತ ಆ ದೃಷ್ಟಿಯಿಂದ ನಾಳೆ ಸೀರೆಯನ್ನು ಹಂಚುತ್ತಾರೆ ಅವರು. ಹಾಗೆ ಅದು ಗೋಜ ಆಗಬೇಕು, ಅದು ಒಳ್ಳೆ ರೀತಿಯಲ್ಲಿ ಆಗಬೇಕು. ನೀವು ಹೇಗೆ ಬೇಕೋ ಅದನ್ನು ನೀವು ಮಾಡಿ, ನನ್ನ ದೇವರು ಕೊಟ್ಟದ್ದನ್ನು ನಿಮ್ಗೆ ಕೊಡ್ತೇನೆ ಅಂತ ಆ ಭರವಸೆಯಿಂದ ಇವತ್ತು ಆವಿರ್ಭಾವ ಆಗಿದೆ. ಭಾಳಷ್ಟು ಚೆಂದ ಕಾಣ್ತದೆ. ಆಗ ಕಟೀಲಮ್ಮನ ಎಲ್ಲ ಸಾನ್ನಿಧ್ಯವು ಪೂರ್ಣವಾಗಿ ಮೇಲ್ಗಡೆ ಧೂಮಾವತಿ ಮತ್ತು ಚಾಮುಂಡಿಯ ಸನ್ನಿಧಾನವು ಜೀರ್ಣೋದ್ಧಾರ ಆಗಿದೆ, ಮೂಲ ಸ್ಥಳವೂ ಜೀರ್ಣೋದ್ಧಾರ ಆಗಿದೆ, ಕಟೀಲ್ ದೇವಸ್ಥಾನವು ಇದು ಜೀರ್ಣೋದ್ಧಾರ ಆಗಿದೆ, ಮತ್ತು ಈಗ ರಕ್ತೇಶ್ವರ ಸನ್ನಿಧಾನವು ಜೀರ್ಣೋದ್ಧಾರ ಆಗ್ತಾ ಉಂಟು. ಹಾಗೆ ಆ ಕಡೆ ಬ್ರಹ್ಮರ ಗುಡಿ ಅಂತ ಉಂಟು, ಅದು ಸಹ ಜೀರ್ಣೋದ್ಧಾರ ಆಗಿದೆ. ಈಗ ಎಲ್ಲ ಸಾನ್ನಿಧ್ಯಗಳು ಜೀರ್ಣೋದ್ಧಾರ ಆಗಿದೆ. ಹಾಗೆ ಅದರಿಂದಾಗಿ ಏನು ಅಂತ ಕೇಳಿದರೆ, ರಕ್ತೇಶ್ವರ ಸನ್ನಿಧಾನ ಅನ್ನೋದು ಅಲ್ಲಿ ಯಾರಿಗೆ ಕಷ್ಟಕರ ಪರಂಪರೆ ಉಂಟು ಅದರಲ್ಲಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ಆ ಕಷ್ಟ ಪರಂಪರೆ ದೂರ ಆಗ್ತದೆ. ಅಷ್ಟು ಮಾತ್ರದಲ್ಲಿ ಅಲ್ಲಿ ಒಂದು ಇದು ಉಂಟು, ಕಟೀಲಮ್ಮನ ಒಂದು ಪೀಠ ಉಂಟು. ಅದರಲ್ಲಿ ತಾಯಿ ಯಕ್ಷಗಾನ ನೋಡ್ತಾಳೆ ಅಂತ ಒಂದು ಪ್ರತೀಕ ಉಂಟು. ಅದು ಅಲ್ಲಿ ಕೂತ್ಕೊಂಡು ತಾಯಿ ಯಕ್ಷಗಾನ ನೋಡ್ತಾ ಇದ್ಲು. ಹಿಂದೆಲ್ಲ ಈಗಿನ ವೇದಿಕೆ ಇರಲಿಲ್ಲ, ಹಾಗೆ ನೆಲದಲ್ಲೇ ಇತ್ತು. ಆಗ ಅದರ ಪೀಠ ಏನಿತ್ತು ಅದು ನೆಲಕ್ಕಿಂತ ಸ್ವಲ್ಪ ಮೇಲ್ಪಟ್ಟಿತ್ತು. ಅದಕ್ಕೆ ಈಗ ನಾವು ವೈಭವೀಕರಣವಾಗಿ ಒಂದು ಬೇರೆ ಪೀಠವನ್ನು ಸೇರಿಸ್ತಾ ಇದ್ದೇವೆ. ಅಂತಹ ಒಂದು ತಾಯಿಯ ಪೀಠವೂ ಅಲ್ಲೇ ಇದೆ, ರಕ್ತೇಶ್ವರ ಸನ್ನಿಧಾನದ ಹತ್ರ. ಆದ ಕಾರಣ ಆ ತಾಯಿಯ ದುರ್ಗಾ ಪರಮೇಶ್ವರಿಯು ರಕ್ತೇಶ್ವರಿ ಸ್ವಲ್ಪ ಘೋರ ರೂಪ, ದುರ್ಗಾ ಪರಮೇಶ್ವರಿ ಸಾತ್ವಿಕ ರೂಪ, ಎರಡು ಒಟ್ಟಿಗೆ ಅಲ್ಲಿ ನಿಲ್ಲತಕ್ಕಂತಹ ಒಂದು ಸಾನ್ನಿಧ್ಯ. ಅದರಿಂದ ಆಗಿ ಲೋಕಕ್ಕೆ ದೇವರು ಪಣತಾನಾಂ ಪ್ರಸೀದತ್ವಂ, ಯಾರು ಬಂದವರಿದ್ದಾರೆ ಭಕ್ತರಿದ್ದಾರೆ ಅವರಿಗೆ ಬೇಕಾದ್ದನ್ನು ಕೊಡುವುದರ ಮುಖಾಂತರ ಪ್ರಸೀದತ್ವಂ ದೇವಿ ವಿಶ್ವಾರ್ಥ ಹರಣೆ, ಲೋಕದ ಕಂಟಕವನ್ನೆಲ್ಲ ದೂರ ಮಾಡುವುದರ ಮುಖಾಂತರ ದೇವಿಶ್ವಾರ್ಥ ತೈಲೋಕ್ಯ ವಾಸನಾಮಿಡ್ಡಿ ಲೋಕಾನಾಂ ವರದಾಭ, 3 ಲೋಕದಲ್ಲಿ ವ್ಯಾಪ್ತಳಾದಂತಹ ಜಗನ್ಮಾತೆ ಬಂದಂತಹ ಭಕ್ತರನ್ನು ಅವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವುದರ ಮುಖಾಂತರ ಯಶಸ್ಸನ್ನು ಕೊಡಲಿ ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬರೋಡ ಶಶಿಧರ ಶೆಟ್ಟಿ ಕುಟುಂಬಕ್ಕೆ ಇನ್ನಷ್ಟು ಒಳ್ಳೆ ಸತ್ಕರ್ಮ ಮಾಡತಕ್ಕಂತಹ ಸೌಭಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಜಗದಂಬಾರ್ಪಣಮಸ್ತು. ಇದೀಗ ನಮ್ಮ ಜೊತೆ ಸದನದಾಸರು ಇದ್ದಾರೆ. ಸರ್ ನಮಸ್ತೆ. ಇದೀಗ ನಾಡಿದ್ದು ಏಪ್ರಿಲ್ 2ಕ್ಕೆ ರಕ್ತೇಶ್ವರ ತಾಯಿ ಸನ್ನಿಧಿಯ ಬ್ರಹ್ಮಕಲಶ ಆಗ್ತಾ ಇದೆ. ಸೊ ನೀವು ಇಲ್ಲೇ ಇರುವಂಥವ್ರು, ಇಲ್ಲೇ ಪೂಜೆ ವಿಧಾನ ಮಾಡ್ತಿರುವಂಥವ್ರು, ನೀವು ಆ ಒಂದು ಕ್ಷಣವನ್ನು ಹೇಗೆ ನೀವು ಸ್ವೀಕರಿಸ್ತಾ ಇದ್ದೀರಾ? ಕಟೀಲೇಶ್ವರ ದುರ್ಗಾ ಪರಮೇಶ್ವರಿ ಅಂದ್ರೇ ಎಲ್ಲರಿಗೂ ತುಂಬ ವಿಶೇಷವಾದಂತಹ ದೇವರು. ಅಂದರೆ ತಾಯಿಯನ್ನು ಹೇಗೆ ಪೂಜಿಸ್ತಾರೋ ಹಾಗೆ ಕಟೀಲ್ ದೇವರನ್ನು ಪೂಜಿಸುವಂತಹ ಕ್ರಮ. ಎಲ್ಲ ಒಂದು ದೇವಸ್ಥಾನಕ್ಕೂ ಒಂದು ರಕ್ಷಣೆಯ ಒಂದು ಅಂದರೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಹಾಗೆ ಕಟೀಲಿನಲ್ಲಿ ರಕ್ತೇಶ್ವರಿ ಅನ್ನುವಂತಹದ್ದು ಒಂದು ರಕ್ಷಣೆಗಿರುವಂತಹ ದೇವರು. ಅಂದರೆ ದೇವರ ರಕ್ಷಣೆಗಿಂತಲ್ಲ, ಕಟೀಲಿನ ಕ್ಷೇತ್ರಕ್ಕೆ ಬರುವಂತಹ ಭಕ್ತರನ್ನು ರಕ್ಷಣೆ ಮಾಡುವಂತಹ ದೇವರು ಅಂತ ಹೇಳುವಂತಹ ಒಂದು ಕಲ್ಪನೆಯಲ್ಲಿ ಆ ದೇವರ ಪೂಜೆ ನಡೀತಾ ಉಂಟು. ತುಂಬ ವರ್ಷಗಳ ಕಾಲದಿಂದ ಅದರ ಅದರದ್ದು ಒಂದು ಜೀರ್ಣೋದ್ಧಾರ ಆಗಲಿ ಅಥವಾ ಸ್ವಚ್ಛತಾ ಕಾರ್ಯಕ್ರಮಗಳಾಗಲಿ ಕೆಲವು ಸಣ್ಣ ಪುಟ್ಟಗಳು ನಡೆದಿದೆ, ತುಂಬ ವಿಶೇಷವಾಗಿ ನಡೆದಿರಲಿಲ್ಲ. ಅದನ್ನು ಈ ಕಾಲಕ್ಕೆ ಬರೋಡ ಶಶಿಧರ ಶೆಟ್ಟರವರು ತುಂಬ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ.
ಹಾಗಾಗಿ ಆ ದೇವರ ಸನ್ನಿಧಾನದಲ್ಲಿ ತುಂಬ ದೇವರ ಸಂಪ್ರೀತಿಯಾಗಿ ನಮಗೂ ಬರುವಂಥ ಎಲ್ಲ ಭಕ್ತರಿಗೂ ಆ ಮಹಾತಾಯಿ ಅನುಗ್ರಹ ಮಾಡಲಿ ಅಂತ ಮೊದಲಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ನಾಡಿದ್ದು ನಡೆಯುವಂಥ ಬ್ರಹ್ಮಕಲಶಕ್ಕೆ ಎಲ್ಲ ಭಕ್ತಾದಿಗಳಿಗೂ ಒಂದು ರೀತಿಯಾದಂಥ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಬನ್ನಿ, ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ತುಂಬ ಒಂದು ಅನುಗ್ರಹದಾಯಕವಾದಂತಹ ಒಂದು ಒಳ್ಳೆಯ ಕೆಲಸದಲ್ಲಿ ನಾವು ಪಾಲ್ಗೊಳ್ತೇವೆ ಅನ್ನೋದು ತುಂಬ ಸಂತೋಷದ ವಿಚಾರ ಆಗಿದೆ. ಇದೀಗ ಶ್ರೀಕರ ಅಸ್ರನವರಿದ್ದಾರೆ. ನಾಡಿದ್ದು ಪೂಜೆ ವಿಧಿವಿಧಾನ ಇರುವಂಥದ್ದು ಬ್ರಹ್ಮಕಲಶಕ್ಕೆ, ಭಕ್ತಾದಿಗಳಿಗೆ ಏನು ಹೇಳ್ತೀರಾ ನೀವು? ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ಏನಂದರೆ, ದೇವರ ವಿಶೇಷ ಏನಂದರೆ ದುರ್ಗಾಂ ಧ್ಯಾಯತಿ ದುರ್ಗತಿ ಪ್ರಶಮನಿ ಅಂತ, ದುರ್ಗೆಯನ್ನು ಆರಾಧನೆ ಮಾಡಿದರೆ ನಮ್ಮ ದುರ್ಗತಿಯನ್ನು ನಿವಾರಣೆ ಮಾಡ್ತಾಳೆ ಅಂತ. ಆ ಪ್ರಕಾರವಾಗಿ ಭಕ್ತಾದಿಗಳಲ್ಲಿ ಕೇಳುವುದು ಒಂದೇ, ಏನಂದರೆ ದೇವರನ್ನು ಆರಾಧನೆ ಮಾಡಬೇಕು, ಮತ್ತು ದೇವರನ್ನು ಸ್ತುತಿ ಮಾಡಬೇಕು. ದೇವರನ್ನು ಸ್ತುತಿ ಮಾಡಿ, ದುರ್ಗೆಗೆ ಮುಖ್ಯವಾಗಿ ಬೇಕಾದದ್ದು ದೇವರನ್ನು ಸ್ತುತಿ ಮಾಡಬೇಕು. ಅವಳನ್ನು ಸ್ತುತಿ ಮಾಡಿದರೆ, ಯಾವ ಜಾಗದಲ್ಲಿ ನಿಂತುಕೊಂಡು ಸ್ತುತಿ ಮಾಡಿದರೆ ಅವಳು ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಅಂತ. ಆ ಪ್ರಕಾರವಾಗಿ ಇದರ ಒಂದು ಮೂಲ ಇನ್ನೊಂದು ಅಂಗ ಅಂತಂದರೆ ರಕ್ತೇಶ್ವರಿ. ಅದರ ಒಂದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ನಾಡಿದ್ದು 1ನೇ ತಾರೀಕು ಮತ್ತು 2ನೇ ತಾರೀಕು ನಡೀಲಿಕ್ಕಿದೆ. ನಾಡಿದ್ದು 2ನೇ ತಾರೀಕಿಗೆ ಅದಕ್ಕೆ ಬೇಕಾದಂತಹ ಹೋಮಾದಿ ಇತ್ಯಾದಿಗಳೆಲ್ಲ ಪೂರಣಗೊಂಡು ಅದಕ್ಕೆ ಕಲಶಾಭಿಷೇಕ ಎಲ್ಲ ಮಾಡಲಿಕ್ಕಿದೆ. ಎಲ್ಲರೂ ಭಕ್ತಾದಿಗಳು ಏನು ವಿಶೇಷವಾಗಿ ಹೇಳುವುದು ಅಂದರೆ, ಆದಷ್ಟು ದೇವರಿಗೆ ಉಪಕಾರ ಆಗುವಂತಹ ಏನು ವಸ್ತುಗಳುಂಟು ಅದನ್ನು ದೇವರಿಗೆ ವಸ್ತು ರೂಪದಲ್ಲಿ ಕೊಟ್ಟು ದೇವರ ಆ ರಕ್ತೇಶ್ವರಿಯ ಪೂರ್ಣ ಅನುಗ್ರಹವನ್ನು ಪಡೆಯಬೇಕು. ಹಾಗೆ ಇದರಿಂದ ಮಾಡುವಂತಹ ದೇವರಿಗೆ ಈ ಸತ್ಕಾರ ಅಗತ್ಯವಿಲ್ಲ, ಆದರೆ ಇದು ಭಕ್ತರಿಗೆ ಮಾಡುವಂತಹ ಒಂದು ಕಲಶಾಭಿಷೇಕ ಅಂತ. ಭಕ್ತರಿಗೆ ಒಳ್ಳೆತನ ಉಂಟು ಮಾಡಲಿಕ್ಕೆ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಇಟ್ಟಿದ್ದೇವೆ. ಭಕ್ತಾದಿಗಳಲ್ಲಿ ಕೇಳುವುದು ಒಂದೇ, ಎಲ್ಲರೂ ಬಂದು ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪ್ರಾರ್ಥರಾಗಿಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಸ್, ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಟೀಲು, ಇದ್ರ ಬಗ್ಗೆ ನಾಡಿನ ಬ್ರಹ್ಮಕಲಶ ಬಗ್ಗೆ ನೀವೆಲ್ಲ ಮಾಹಿತಿ ಕೇಳಿದ್ರಿ, ಎಲ್ಲ ವಿಚಾರವನ್ನು ಕೂಡ ಹೇಳಿದ್ರು ಅಸ್ರಣ್ಣನವರು. ಬೇರೆ ಬೇರೆ ವಿಧಿವಿಧಾನ ಧಾರ್ಮಿಕ ವಿಚಾರಗಳು ಇರುವಂಥದ್ದು, ಜೊತೆಗೆ ಮುತ್ತೈದರಿಗೆ ಸಾರಿ ಕೊಡುವ ಮೂಲಕ ಒಂದು ಪೂಜೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಯಾರೆಲ್ಲ ಅಂದರೆ ವಿಶ್ವದಾದ್ಯಂತ ಕಟೀಲು ತಾಯಿಯ ಭಕ್ತಾದಿಗಳು ಇದ್ದೇ ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ನಾಡಿದ್ದು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಹೇಳ್ತಾ, ಪಂಚೇಶ್ ಚಾರ್ಮಡಿ ಜೊತೆಗೆ ಶ್ರೇಯಶ್ ಶೆಟ್ಟಿ, ಸುದ್ದಿ ನ್ಯೂಸ್, ಕಟೀಲು.